ನಮಸ್ಕಾರ ವೀಕ್ಷಕರೇ, ಚಿಯರ್ಸ್ ಬಾಯ್ ಚೇತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಕ್ರೀಡೆ ಅಂದಮೇಲೆ ಅಲ್ಲಿ ಮಸ್ತ್ ಮಜಾ ಬೇಕೇ ಬೇಕು. ಡ್ಯಾನ್ಸ್ಗಳಿದ್ರೆ ಇನ್ನಷ್ಟು ಕ್ರೀಡೆಗೆ ಪುಷ್ಟಿ ನೀಡುತ್ತೆ. ಅದಕ್ಕಾಗಿ ಚಿಯರ್ಸ್ ಗರ್ಲ್ಸನ್ನು ನಾವು ವಿದೇಶಗಳಿಂದ ಕರೆಸ್ಕೊಳ್ತೀವಿ. ಅವರಿಗೆ ಸಂಭಾವನೆಯನ್ನು ಕೊಟ್ಟು ಕರೆಸ್ಕೊಂಡು ಅವರಿಂದ ಖುಷಿ ಪಡ್ಕೋತೀವಿ. ಆದರೆ ಕರಾವಳಿ ಕಲೆಗೆ ಚಿಯರ್ಸ್ ಬಾಯ್ ಒಬ್ಬರು ಹೆಸರುವಾಸಿಯಾಗಿದ್ದಾರೆ. ಹಾಗಿದ್ರೆ ಕರಾವಳಿಯ ಕಲೆಯಲ್ಲಿ ಯಾವ ಥರ ಜನರನ್ನ ನಕ್ಕು ನಗಿಸ್ತಾರೆ, ಅವರು ಯಾವ ಥರ ಜನರ ನಗೆಗೆ ಪಾತ್ರರಾಗ್ತಾರೆ ಅನ್ನೋದನ್ನು ಕೂಡ ನೀವು ತಿಳ್ಕೋಬೇಕಾಗಿದೆ. ಹಾಗಿದ್ರೆ ಕರಾವಳಿಯ ಕಲೆಯಲ್ಲಿ ಚಿಯರ್ಸ್ ಬಾಯ್ ಆಗಿ ಜನ ಮೆಚ್ಚುಗೆ ಗಳಿಸಿದಂಥ ಆ ವ್ಯಕ್ತಿ ಯಾರು ಅನ್ನೋದನ್ನು ತಿಳ್ಕೋ ಕ್ಯೂರಿಯಾಸಿಟಿ ಇದ್ದರೆ ನಾನು ತಡ ಮಾಡೋದಿಲ್ಲ. ಅವ್ರು ನಮ್ಮ ಜೊತೆಗಿದ್ದಾರೆ. ಚೇತನ್ ವೃತ್ತಿಯಲ್ಲಿ ಪೈಂಟರ್, ಆದರೆ ಕಲೆಗೆ ಬಂದರೆ ಈತ ಒಳ್ಳೆಯ ಕಲಾವಿದ ಅಂತ ಹೇಳ್ಕೋಬೋದು. ಜನರನ್ನು ನಗಿಸಿ ತಾನು ಖುಷಿ ಪಡ್ಕೋತಾರೆ. ಅವರನ್ನು ಇವತ್ತು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಚೇತನ್, ವೆಲ್ಕಮ್ ಟು ದಿ ಶೋ. ಚೇತನ್, ಈಗ ನಾವು ನಾರ್ಮಲ್ ಆಗಿ ನೋಡ್ತೀವಿ ಚಿಯರ್ಸ್ ಗರ್ಲ್ಸ್ ಅಂತ ಕೇಳಿರ್ತೀವಿ. ಎಂಥ ಕ್ರೀಡೆ ಬಂದರೂ ನಾವು ಮುಖ್ಯವಾಗಿ ಕ್ರಿಕೆಟ್ ಕಡೆ ಗಮನ ಹರಿಸಿದ್ರೆ ಒಂದು ಚಿಯರ್ಸ್ ಗರ್ಲ್ಸನ್ನು ಹಿಡ್ಕೊಂಡು ಅವರು ಡ್ಯಾನ್ಸ್ ಮಾಡುವಂಥದ್ದು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ಚಿಯರ್ಸ್ ಬಾಯ್ ಅಂದ ತಕ್ಷಣ ಜನರಿಗೆ ಏನೋ ಒಂಥರ ಕುತೂಹಲ, ಇದೇನಪ್ಪ ಅನ್ನುವಂಥದ್ದು. ಸೊ ಇದನ್ನು ಯಾವ ಥರ ನಿಭಾಯಿಸಿದ್ರಿ ಅಂತ? ಅಂದರೆ ಇದೆಲ್ಲ ಪ್ಲ್ಯಾನಿಂಗ್ ಹಾಕಿ ಯಾವ ಸಹ ಮಾಡಲಿಲ್ಲ. ಶಾಲೆಯಿಂದ ಇರುವಾಗನೇ ಛದ್ಮವೇಷ ಅದರಲ್ಲೆಲ್ಲ ಮಾಡಿದ್ದೆ. ಮತ್ತು ಹುಲಿ ವೇಷದಲ್ಲಿ ನಾವು ಉಡುಪಿಯಲ್ಲೆಲ್ಲ ಫೇಮಸ್, ಜೂನಿಯರ್ ಪ್ರಿನ್ಸ್ ಕೊರಂಕ್ರವಾಡಿ ಟೀಮಲ್ಲೆಲ್ಲ ಹುಲಿ ವೇಷದ್ದೆಲ್ಲ ಇದೆ. ಅದಾದಮೇಲೆ ಕ್ರೀಡೆಯಲ್ಲಿ ಸ್ವಲ್ಪ ಆಚೆ ಈಚೆ ಹೋಗುವ ಕಾಮಿಡಿಯಲ್ಲಿ ಆ ಥರ. ಮತ್ತು ವಾಲಿಬಾಲ್ ಅಂದರೆ ನನಗೆ ಇಷ್ಟದ ಗೇಮ್ ಅಂದರೆ ವಾಲಿಬಾಲ್. ಅಂದರೆ ಇಂಟ್ರೆಸ್ಟಿಂಗ್ ಗೇಮ್. ಎಲ್ಲ ದೊಡ್ಡ ಪ್ಲೇಯರ್ ಎಲ್ಲ ಬರ್ತಾರೆ. ಒಂದು ನೈಟಲ್ಲಿ ಕೆಲಸ ಆಗ್ತದೆ, ಒಂದು ಮ್ಯಾಚ್ ನಡೀತಿರ್ತದೆ. ಆವಾಗೊಂದು ಗೇಮ್ ಆಗುವಾಗ ಅವರ ಮುಂದೆ ಒಂದು ಸಣ್ಣ ಕಾಮಿಡಿ ಎಲ್ಲ ಮಾಡ್ತಿದ್ದೆ. ಅದು ಜನರಿಗೆ ಇಷ್ಟ ಆಯಿತು. ಅದಾದಮೇಲೆ ಇನ್ನೂ ಸಹ ನೀವು ಈ ಥರ ಮಾಡಿ ಕೆಲವರೆಲ್ಲ ಬೆರಿಸಾಯ ಕೊಟ್ಟರು. ಅದಾದಮೇಲೆ ಕಮಿಟ್ರೇಟರ್ ಅವರೆಲ್ಲ ಕಮಿಟ್ರಿ ಮಾಡುವಾಗ ನಾನು ಅವರಿಗೆ ವಾಪಸ್ ರಿಟರ್ನ್ ಡೈಲಾಗ್ಸ್ ಮತ್ತು ಪ್ಲೇಯರ್ಸ್ ಅವರಿಗೆ ಡೈಲಾಗ್ಸ್ ಅಂದರೆ ಮನ್ಸರೇ ಅವರಿಗೆ ಒಂದು ಇದು ಮಾಡುವ ಥರ ಮಾಡಲಿಲ್ಲ. ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ. ಓಕೆ, ಈಗ ನೀವು ಅಂದ್ಕೊಳ್ಳಿ, ಇಲ್ಲಿ ಇವಾಗ ಒಂದು ಗೇಮ್ ಆಗ್ತಾ ಇದೆ, ವಾಲಿಬಾಲ್ ಪ್ಲೇ ಆಗ್ತದೆ. ಯಾವ ಥರ ಕಮೆಂಟ್ರಿ ಕೊಡ್ತೀರಾ, ಯಾವ ಥರ ನಗಿಸ್ತೀರಾ ಅನ್ನುವಂಥದ್ದು? ಅದಂದರೆ ಇಲ್ಲಿ ಅಷ್ಟು ಇದಾಗೋದಿಲ್ಲ. ಆದರೆ ಒಂದು 2 ಡೈಲಾಗ್ ಪ್ರೇಕ್ಷಕರಿಗೆ ಅಂದರೆ ಖಾತಾ ಸಾಬೂನ್ ಪಿನೈಲ್ ವಾಮಸತ್ವ ಚಿನ್ನನೆ ಮಾತ್ರೆ ಬೀಚಿಂಗ್ ಪೌಡ್ರು ತೈಲೆ ಹಳೆ KG 20 ಚುಕ್ಕೋ ಹಳೆ ಚಾಪೆ ನನ್ನ ಮಗನ್ ವಾಷಿಂಗ್ ಪೌಡರ್ ನಿರ್ಮಾ ಹಾಲಿನಂಥ ಬಿಳುಪು ಎಲ್ಲರ ನೆಚ್ಚಿನ ನಿರ್ಮ ತೊಳಿತೇರು ಬಂಟಿ ನಿನ್ನ ಸಾಬೂನ್ ಸ್ಲೋನಾ ನನ್ನ ಮಗನ್ ಯಾಕಡ. ಮತ್ತು ರಜನಿಕಾಂತ್ ಡೈಲಾಗ್ ಆ ಥರದ್ದು. ತಮಿಳ್ ಸಿನಿಮಾ ನೋಕಿಟ್ಟು ಮೀಸೆ ಮುರ್ಜಿಗಟ್ಟು ಲುಂಗಿ ಎತ್ತಿಗಟ್ಟು ಅಣ್ಣ ಮಾದರಿ ಕಬ್ಬಾಲಿ ಸೊಲ್ರಡ ಸಿರಿಂಜಿರುವೆ ನಾ ಎದಕ್ಕೆ ವರ ಸಿಂಗಲ್ ಅದೇ ವರ. ಓಕೆ, ತುಂಬ ಚೆನ್ನಾಗಿ ಹೇಳಿದರೆ. ಇನ್ನು ಇದು ನೀವು ಶಾಲೆಯಿಂದಲೇ ಕಲ್ತ್ಕೊಂಡು ಬಂದರೆ, ಸ್ಕೂಲ್ ಡೇಸಿಂದಲೇ ಈ ಥರ ಛದ್ಮವೇಷ ಹಾಕುವಂಥದ್ದು ಅಂತ. ಸೊ ನಿಮಗೆ ಗೊತ್ತಿರುವ ಹಾಗೆ ನೀವು ಎಷ್ಟನೇ ಕ್ಲಾಸಲ್ಲಿ ಛದ್ಮವೇಷಕ್ಕೆ ಹಾಕೋಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು ಹೇಗೆ ಅಂತ? ಸಣ್ಣದಿರುವಾಗನೇ ಒಂದು ನಿಮ್ಮ ನೆನಪಲ್ಲಿರುವಂಗೆ ಯಾವಾಗದಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ? ಸ್ಟಾರ್ಟ್ ಅಂದರೆ ಒಂದು 5ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಹುಚ್ಚನದ್ದು ವೇಷ ಹಾಕಿ ಆ ಥರದ್ದೆಲ್ಲ ನಮ್ಮ ಟೀಚರ್ ಅವರಿಗೆ ನಗಿಸಿ, ಅವರು ನೀನು ಇಲ್ಲದ್ರೆ ಸಹ ಹುಚ್ಚದನ್ನೇ ಮಾಡ್ತೀವಿ, ಫಸ್ಟ್ ಪ್ರೈಸ್ ಆ ಥರ ಎಲ್ಲ ಮಾಡ್ತೀವಿ. ಮತ್ತು ಹುಚ್ಚ ಪಿಕ್ಚರ್ ಅದು ಸುದೀಪ್ನದ್ದು, ಅದಕ್ಕೆಲ್ಲ ನಾಯಿಯ ಸಂಕಲನ್ನೆಲ್ಲ ಹಾಕಿಕೊಂಡು ಅಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಸಣ್ಣದಿರುವಾಗ ಹುಲಿವೇಷದಲ್ಲಿ ಸಹ ಹಾಕಿ, ನಾನು ನಿಜವಾಗಿ ಹುಲಿವೇಷ ಆಗ್ತಿರಲಿಲ್ಲ. ನಾನು ಪೇಪರ್ ರೇಸ್ ಅಂತ ಉಂಟು ನಮ್ಮ ತುಳುವಲ್ಲಿ, ಅವರ ಹುಲಿವೇಷ ಮಾಡುವಾಗ ನಮ್ಮದು ಪೇಪರ್ ರೇಸ. ಅದಾದಮೇಲೆ ಎಲ್ಲರೂ ಹುಲಿವೇಷದವರು ಹೋಗ್ತಾರೆ. ಅದಾದಮೇಲೆ ನಂದು ಪೇಪರ್ ರೇಸ, ಅಮ್ಮ ಪೇಪರ್ ದೊಡ್ಡುಂಡ ಆ ಥರದ್ದೆಲ್ಲ. ಮತ್ತು ಕ್ರೀಡೆಯಲ್ಲಿ ಒಂದೊಂದು ನಾಟಕದಲ್ಲಿ ಮತ್ತು ಕೆಸರುಗದ್ದೆಯಲ್ಲಿ ಎಲ್ಲ ಈಗ ಎಲ್ಲದರಲ್ಲಿ ನಾನು ಅಂದರೆ ಜನರಿಗೆ ಒಂದು ನನ್ನದರಲ್ಲಿ ಎಂಥ ಎಂಟರ್ಟೈನ್ಮೆಂಟ್ ಆಗ್ತದೆ ಆ ಥರದ್ದು. ಮತ್ತು ಇವರು ಪ್ಲೇಯರ್ಸ್ ಅವರಿಗೆ ಎಲ್ಲರಿಗೆ ಸಹ ಈಗ ಅಂದರೆ ಮೊದಲೆಲ್ಲ ವಾಲಿಬಾಲಲ್ಲಿ ಎಲ್ಲ ಗಣಸೆಲ್ಲ ನೋಡಲಿಕ್ಕೆ ಬರ್ತಾರೆ. ಈಗ ಎಲ್ಲ ಖುಷಿ ಆಗ್ತದೆ ನಮಗೆ ಕೇಳುವಾಗ. ಮೂಡುಬೆಲೆಯಲ್ಲಿ ಮತ್ತು ಎಲ್ಲರೂ ಸಹ ಇವತ್ತೊಂದು ಮಧ್ಯಾಹ್ನ ಊಟಕ್ಕೆ ಹೋಗಿ ಬಂದೆ, ಒಂದು ಫಂಕ್ಷನ್ ಇತ್ತು, ಅಲ್ಲಿ ಸಹ ಹೆಂಗಸರೆಲ್ಲ ನಾವು ನಿಮ್ಮ ದೊಡ್ಡ ಫ್ಯಾನ್ ಮಾರೆ, ನಿಮ್ಮದು ಕಾಮಿಡಿ ಉಂಟಲ್ಲ,
ನಮಗೆ ಹೇಳಿ ಪ್ರಯೋಜನ ಇಲ್ಲ. ಆ ಥರದ್ದೆಲ್ಲ ಯಂಗ್ಸ್ಟರೆಲ್ಲ ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಇವಾಗ ನಿಮಗೆ ಗೊತ್ತಿರುವ ಹಾಗೆ ನೀವು ಯಾವ ಕ್ಯಾರೆಕ್ಟ್ರನ್ನು ಫಸ್ಟಿಗೆ ಛದ್ಮವೇಷ ಮಾಡಿರುವಂಥದ್ದು, ಸೊ ಎಲ್ಲಿ ಮಾಡಿದ್ರಿ ಅಂತ? ನಾನದೇ ಶಾಲೆಯಲ್ಲಿ, ನಮ್ಮದು ಅಚ್ಚಾಡ ಶಾಲೆ ಅಂತ, ಕನ್ನಡ ಮೀಡಿಯಂ ಸರ್ಕಾರಿ ಗುಡ್ಡೆಯಲ್ಲಿ ಅಚ್ಚಾಡ ಶಾಲೆ ಅಂತ, ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಒಂದೊಂದೇ ರೀತಿಯ ಛದ್ಮವೇಷಗಳೆಲ್ಲ. ಮತ್ತು ಅದೇ ಕೋಲದ್ದು ವೇಷ ಹಾಕಿ ಈಗೆಲ್ಲ ಬ್ಯಾನ್ ಮಾಡಿದ್ದಾರೆ, ಆ ಥರದ್ದೆಲ್ಲ ಒಂದು ಇದೆಲ್ಲ ತಗೊಂಡು ಬಂದು ಕೋಲದ್ದೆಲ್ಲ ಇದು ಮಾಡಿ ಅದರಲ್ಲಿ ಸಹ ಫಸ್ಟ್ ಪ್ರೈಸ್ ಆ ಥರದ್ದು. ಮತ್ತು 7th ಆದಮೇಲೆ 8th ಶಂಕರಪುರ ಬಂದೆ. ಅಲ್ಲಿ ನಮಗೆ ಮೋಹನ್ ಮಾಸ್ಟ್ರು ಮತ್ತು ಎಲ್ಲ ಅಧ್ಯಾಪಕರು ನಮಗೆ ಸಪೋರ್ಟ್ ಮಾಡಿದರು. ನಾಟಕ ರಂಗಕ್ಕೆ ಒಂದು ರೀತಿಯಲ್ಲಿ ಬಂದೆ. ಮತ್ತು ಹಳೆ ವಿದ್ಯಾರ್ಥಿಯಾಗಿ ಈಗ ಸಂಪೂರ್ಣ ಶಂಕರಪುರ ಸೈಂಟ್ ಜಾನ್ಸ್ ಶಾಲೆಯಲ್ಲಿ ನಾಟಕ ಇದು ಮಾಡ್ತೀನಿ. ಮತ್ತು ಯೂತ್ ಬೆಸ್ಟ್ ಫ್ರೆಂಡ್ಸಲ್ಲಿ ಸಹ ಅಧ್ಯಕ್ಷನಾಗಿದ್ದೇನೆ. ಮತ್ತು ಅದರಲ್ಲಿ ಸಹ ನಾಟಕದ್ದೆಲ್ಲ ನಾನು ಮಾಡ್ತಿದ್ದೆ. ಓಕೆ, ನಿಮಗೆ ಇವಾಗ ಇದಕ್ಕೆ ಎಂಥದ್ದೇ ಒಂದು ಕಲೆ ಇರ್ಬೋದು, ಅದು ನಾಟಕ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಛದ್ಮವೇಷ ಆಗಿರ್ಬೋದು, ಯಾವುದೇ ಒಂದು ಕಲೆ ಆದಮೇಲೆ ಯಾರಾದರೂ ಒಬ್ಬರು ಪ್ರೇರಣೆ ಇರ್ತಾರೆ, ನಾನು ಇಂಥವರನ್ನು ನೋಡಿ ಕಲಿಬೇಕು, ಅಥವಾ ಯಾರೋ ಹೇಳ್ಕೊಟ್ಟಿರ್ತಾರೆ ನೀನು ಈ ಥರ ಆಗಬೇಕು ಅಂತ. ಸೊ ನಿಮಗೆ ಇದನ್ನು ಯಾರಾದರೂ ಹೇಳ್ಕೊಟ್ರಾ, ಅಥವಾ ನಿಮಗೆ ಆಗಿರೋದು ಆ ಥರ ಹೇಗೆ ಅಂತ? ಹೇಳಿಕೊಟ್ಟದಂತ ಏನಿಲ್ಲ, ಒಂದು ಕೆಲವೊಮ್ಮೆ ಉರಿದಿಂಬಿಸ್ತಿದ್ರು, ನೀನು ಈ ಥರ ಮಾಡ್ತಾನೆ, ಒಳ್ಳೆ ಮಾಡ್ತಾನೆ, ಆ ಥರ ಎಲ್ಲ ಮಾಡಿದ್ರು. ಮತ್ತು ನಮ್ಮ ಮನೆಯಲ್ಲಿ ಸಹ ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ತಮ್ಮ ಆಗಲಿ ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಎಂಥ ಡ್ರೆಸ್ ಎಂಜಾಯ್ಮೆಂಟ್ ಆ ಥರ ಮಾಡಿ ಇದು ಮಾಡ್ತಿದ್ದೆ ನಗಿಸ್ಕೊಂಡು. ಮತ್ತು ಶಾಲೆಯಲ್ಲಿ ಮತ್ತು ಯಾರೇ ಇರಬೇಕಾದ್ರೆ ಗುರು ಇಲ್ಲ ಅಂತ ಹೇಳ್ಬಾರ್ದು, ಟೀಚರ್ಸ್ ಅವರು ಮಾಸ್ಟರ್ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಫಸ್ಟಿನ ಪೊಸಿಷನ್ನೇ ಅವರು ನನಗೆ ಫೌಂಡೇಶನ್ ಹಾಕಿ ಕೊಟ್ಟವರು. ಓಕೆ, ಈಗ ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ನೀವೀಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆಟ ಆಗಿರ್ಬೋದು ಅಥವಾ ವಾಲಿಬಾಲ್ ಕ್ರೀಡೆ ಆಗಿರ್ಬೋದು, ಇಂಥದ್ದಲ್ಲಿ ತುಂಬ ಚಿಯರ್ಸ್ ಮಾಡಿ, ಜನರಿಗೆ ಚಿಯರ್ ಮಾಡಿ ಎಂಜಾಯ್ಮೆಂಟ್ ಕೊಡ್ತಾ ಇದ್ರಿ, ಖುಷಿ ಕೊಡ್ತಾ ಇದ್ರಿ. ಜನರಿಗೆ ಇದು ಯಾವ ಥರ ಈತ ಕೊಡ್ತಾನೆ ಅನ್ನುವಂಥ ಒಂದು ಕುತೂಹಲ ಇದೆ. ಅದ್ರ ಬಗ್ಗೆ ತಿಳ್ಕೋಬೇಕಾದ್ರೆ ನಿಮ್ಮ ಬಗೆಗಿನ ಒಂದು ಚಿಕ್ಕ ತುಣುಕು ನಮ್ಮ ಜೊತೆಗಿದೆ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಕ್ರೀಡಾಕೂಟ ಕ್ರಿಕೆಟ್ ನಡೆದ್ರೆ ಅಲ್ಲಿ ಚಂದ ಚಂದ ಮೈ ಬೆಳಗಿಸುವ ಹುಡುಗಿಯರು ಎಲ್ಲರ ಗಮನ ಸೆಳೆದಿದ್ದಾರೆ. ಕ್ರೀಡಾಕೂಟ ಮತ್ತಷ್ಟು ಮೆರುಗು ನೀಡೋ ಹೊಸ ಬಗೆಯ ಆಕರ್ಷಣೆ ಬೆಳೆದು ಬಂದಿದೆ. ಆದ್ರೆ ಕರಾವಳಿ ಭಾಗದಲ್ಲಿ ಕಬಡ್ಡಿ, ವಾಲಿಬಾಲ್, ಹಗ್ಗಜಗ್ಗಾಟ ಹೀಗೆ ಹಲವಾರು ಹೊನಲು ಬೆಳಕಿನ ಕ್ರೀಡೆಗಳು ನಡೆದ್ರೆ ಅಲ್ಲೊಬ್ಬರು ಎಲ್ಲರನ್ನ ಚಿಯರ್ಸ್ ಪಂದ್ಯ ಗಮನ ಸೆಳೆದಿದ್ದಾರೆ. ಅವರ ಕಾಮಿಡಿ ಡೈಲಾಗ್, ಚಿತ್ರ ವಿಚಿತ್ರ ನೃತ್ಯ ಆತನಿಗೆ ಚಿಯರ್ಸ್ ಬಾಯ್ ಚೇತು ಅನ್ನೋ ಖ್ಯಾತಿ ತಂದು ಕೊಟ್ಟಿದೆ. ಇಂದಿನ ದಿನಗಳಲ್ಲಿ ಕ್ರೀಡೆಗೆ ಹೊಸ ಗೆಟಪ್ ಹಾಗೂ ಮನರಂಜನೆ ಸಿಗುವ ಸಲುವಾಗಿ ಕ್ರಿಕೆಟ್ ಹಾಗೂ ಕ್ರೀಡೆಗೆ ಮೆರುಗನ್ನ ನೀಡುವುದೇ ಚಿಯರ್ಸ್ ಗರ್ಲ್ಸ್. ದೇಶ ವಿದೇಶದ ಡ್ಯಾನ್ಸರ್ ಚಿಯರ್ಸ್ ಗರ್ಲ್ಸ್ ಕಲಾವಿದರನ್ನ ಅಪಾರ ಸಂಭಾವನೆ ನೀಡಿ ಕರೆಸಿಕೊಳ್ಳಲಾಗುತ್ತಿದೆ. ಕ್ರೀಡಾ ಅಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ಹುರುಪು ಹೆಚ್ಚುವಂತೆ ಮಾಡಲಾಗುತ್ತೆ. ಆದರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ವಿಭಿನ್ನವಾಗಿ ನಡೆಯುತ್ತದೆ. ಇಲ್ಲಿ ಚಿಯರ್ಸ್ ಗರ್ಲ್ ಬದಲಿಗೆ ಚಿಯರ್ಸ್ ಬಾಯ್ ಗಮನ ಸೆಳೀತಾರೆ. ಇವರಲ್ಲೊಬ್ಬ ಅಪ್ಪಟ ವಾಲಿಬಾಲ್ ಅಭಿಮಾನಿ. ಎಲ್ಲೇ ವಾಲಿಬಾಲ್ ಪಂದ್ಯಾಟ ನಡೆದ್ರೆ ಅಲ್ಲಿ ಅವನು ಹಾಜರು. ಅಂದರೆ ನಮ್ಮದು ಶಾಲೆಯ ಲೈಫಲ್ಲಿ ಶುರುವಾಗಿದೆ ನಮ್ಮದು ಕಾಮಿಡಿ. ಅಷ್ಟು ನಾವು ಉಪದ್ರ ಎಲ್ಲ ಅಂದರೆ ಉಪದ್ರ ಅಂದರೆ ಟೀಚರ್ಸ್ಗೆ ಎಲ್ಲ, ಮತ್ತು ಯಾವುದೇ ಒಂದು ಛದ್ಮವೇಷ ಇರಲಿ, ಯಾವುದೇ ಒಂದು ಆಟೋಟ ಸ್ಪರ್ಧೆಗಳಿರಲಿ, ಅದರಲ್ಲಿ ನಾವು ಜೈ. ಅದೇ ರೀತಿಯಲ್ಲಿ ನಮಗೆ ಓದಲಿಕ್ಕೆ ಅಂತದ್ದು ಹೇಳಿದರೆ ನಾವು ಅದಕ್ಕೆ ಒಂದು ಬಿಟ್ಟು ಹೊರಗೆ ಹೋಗ್ತೇವೆ. ಓದೋದ್ರಲ್ಲಿ ಕಲಿಯೋದ್ರಲ್ಲಿ ನಾವು ಅಷ್ಟೇನಿಲ್ಲ, ಆದರೆ ಸಹ ನಾವು ನಮ್ಮ ಶಾಲೆಗೆ ಒಂದು ಹೆಸರನ್ನು ಸಹ ತಂದಿದ್ದೇವೆ. ನಾಟಕದಲ್ಲಿ ಆಗಲಿ ಯಾವ ಸೇ ಒಂದು ಎಲ್ಲರೂ ಸಹ. ಮತ್ತು ಸಣ್ಣದಿರುವಾಗಲೇ ನಮಗೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದು, ಒಂದೊಂದು ಛದ್ಮವೇಷ ಮತ್ತು ಎಂಥದ್ದು ನಾಟಕ ಮಾಡೋದಾದರೆ, ಸ್ಕಿಟ್ ಮಾಡೋದಾದರೆ ಎಲ್ಲದರಲ್ಲಿ. ಮತ್ತು ಅದಾದಮೇಲೆ ನಾವು ಕೆಲಸಕ್ಕೆ ಹೋಗುವ ಸಮಯ ಬಂತು. ಕೆಲಸದಲ್ಲಿ ಪೈಂಟ್ ಕೆಲಸವನ್ನು ಆಯ್ದುಕೊಂಡೆ. ಮತ್ತು ಅಲ್ಲಿಂದ ಈಗ ಪೈಂಟ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಮತ್ತು ಕೆಸರು ಗದ್ದೆ ಮತ್ತು ಒಂದೊಂದು ರೀತಿ ಎಲ್ಲಿ ಎಲ್ಲ ಜನರೆಲ್ಲ ಇಲ್ಲಿ ಮ್ಯಾಚಿ ವಾಲಿಬಾಲ್ ಎಲ್ಲ ಶುರುವಾಗ್ತದೆ, ಅಲ್ಲಿ ನಾವು ಇದ್ದೇವೆ.
ಆಗ ಸಹ ನಮಗೆ ತುಂಬ ಜನ ತುಂಬ ಅಂದರೆ ಎಲ್ಲೆಲ್ಲಿ ಯಾವ ಯಾವ ಊರಿಂದ ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹೀಗೆ ಅಂದರೆ ನಮ್ಮದೊಂದು ಶನಿವಾರ ಕೆಲಸ ಬಿಟ್ಟು ಸಂಜೆ ಫೋನ್ ಮಾಡಿ ಹೇಳ್ತಾರೆ, ಚೇತನ್ನ ನಾಳೆ ಬರಬೇಕು, ನಾಳೆ ಮ್ಯಾಚ್ ಉಂಟು ವಾಲಿಬಾಲು, ನೀವು ಬರಲೇಬೇಕು, ಖಂಡಿತ ಬರ್ತೇನೆ ಅಂತೇಳಿ ಅವರಿಗೆ ಬರ್ತೇವೆ ಅಂತ ಹೇಳ್ತೇವೆ. ಮತ್ತು ಎಲ್ಲರೂ ಸಹ ನಮ್ಮ ಹತ್ರ ಕೇಳ್ತಾರೆ, ಚೇತನ್ನ ನಾಳೆಯಲ್ಲಿ ಮ್ಯಾಚ್ ಅವರು ಮಾಡಿದರೆ ಸಹ ಕೇಳೋದು ನಮ್ಮ ಹತ್ರ. ಹಾಗೆ ಹೋಗಿ ನಮ್ಮದು ಎಂಥ ಎಂಟರ್ಟೈನ್ಮೆಂಟ್ ಉಂಟು, ಜನ ಯಾರಂತ ಗೊತ್ತಿಲ್ಲ, ಯಾರೆಲ್ಲ ಒಂದು 6 ದಿವಸ ಕೆಲಸ ಮಾಡಿ ಶನಿವಾರ ಬಂದು ಕೂತ್ಕೊಳ್ಳುವ ಎಲ್ಲೆಲ್ಲಿ ಕೂತ್ಕೊಳ್ತಾರೆ ಕೆಲವರು. ಆದರೆ ವಾಲಿಬಾಲಲ್ಲಿ ಕೂತ್ಕೊಳ್ಳುವಾಗ ಯಾರಂತ ಪರಿಚಯ ಇಲ್ಲ, ಅವರಿಗೆಲ್ಲ ನೆಗಡಿಸೋದಾಗಲಿ ಎಂಥದ್ದು ಒಂದು ಕಾಮಿಡಿಯದ್ದು ಎಲ್ಲ ಅವರಿಗೆಲ್ಲ ಮಾಡ್ತೇವೆ. ಪಂದ್ಯ ನಡೆಯುವ ಟೂರ್ನಿಯಲ್ಲಿ ಬಿಡುವಿನ ಸಮಯದಲ್ಲಿ ತನ್ನೊಳಗಿನ ಕಲೆಯೊಡನೆ ಪ್ರೇಕ್ಷಕರನ್ನ, ಆಟಗಾರರನ್ನ, ಸಂಘಟಕರನ್ನ ಹುಚ್ಚೆದ್ದು ನಗೆ ಕಡಲಲ್ಲಿ ತೇಲಿಸಿ ಮನರಂಜನೆ ನೀಡುವ ಮಹಾಚತುರ. ಮೊದಮೊದಲು ತಮಾಷೆ ಹಾಗೂ ಉಚಿತವಾಗಿ ನೀಡುವ ಇವರ ಮನರಂಜನೆ ನೀಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಬಹುಬೇಡಿಕೆಯ ಮನರಂಜನೆ ಕಲಾವಿದರಾಗಿದ್ದಾನೆ. ಹಲವು ಕ್ರೀಡಾಕೂಟಗಳಿಗೆ ಸಂಭಾವನೆ ನೀಡಿ ಕರೀತಾ ಇದ್ದಾರೆ. ಸದ್ಯ ಚೇತು ಕರಾವಳಿ ಚಿಯರ್ಸ್ ಬಾಯ್ ಆಗಿ ಖ್ಯಾತಿ ಪಡೆದಿದ್ದಾರೆ. ಚೇತು ಮೂಲತಃ ಉಡುಪಿಯ ಕಟ್ಪಾಡಿಯ ನಿವಾಸಿ, ವೃತ್ತಿಯಲ್ಲಿ ಪೈಂಟರ್. ಮೊದಮೊದಲು ಪಂದ್ಯ ನೋಡಲು ಹೋದಾಗ ತಮಾಷೆಗಾಗಿ ಕಾಮಿಡಿ ರಜನಿಕಾಂತ್ ಡೈಲಾಗ್ ಹೇಳಿ ಚಪ್ಪಾಳೆ ಪಡೆಯುತ್ತಿದ್ದ ಚೇತು ಇತ್ತೀಚೆಗೆ ಫುಲ್ ಫೇಮಸ್ ಆಗಿದ್ದಾರೆ. ಡೈಲಾಗ್ಗಳಿಗೆ ಮಸಾಲೆ ಬೆರೆಸಿ ಡೈಲಾಗ್ ಹೇಳುವುದು, ಜೋಕರ್ನಂತೆ ಮೈದಾನದಲ್ಲಿ ಕುಣಿದು ಎಲ್ಲರ ಮನ ತಣಿಸುತ್ತಾರೆ. ಪೇಂಟಿಂಗ್ ಕೆಲಸಕ್ಕೆ ರಜೆ ಇದ್ದಾಗ ಪಂದ್ಯಕ್ಕೆ ತೆರಳುತ್ತಾರೆ. ತನ್ನ ಸ್ವಂತ ಪರಿಶ್ರಮದಿಂದ ಜನ ಮನರಂಜಿಸಿ ಒಂದು ಇಷ್ಟು ಗಳಿಕೆಗೆ ದಾರಿಯೂ ಮಾಡಿದೆ ಅಂದ್ರೆ ತಪ್ಪಿಲ್ಲ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ. ಇವಾಗ ನೋಡಿದ್ರಿ ಯಾವ ತರ ಚೇತನ್ ಜನರನ್ನ ಮನರಂಜಿಸ್ತಾರೆ ಅನ್ನೋದನ್ನ. ಹಾಗಿದ್ರೆ ಈಗ ಅವ್ರ ಬಗ್ಗೆ ಮಾತಾಡಕ್ಕೆ ಅವ್ರ ಜೊತೆನೇ ಇರುವಂತವ್ರು ಒಬ್ರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಉಪೇಂದ್ರ ಆಚಾರ್ಯರು ನಮ್ಮ ಸ್ಟುಡಿಯೋದಲ್ಲಿ ಈಗ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಚೇತನ್ ಅಂದ್ರೆ ಒಂದು ಸ್ವಲ್ಪ ನಗಿಸ್ತಾರೆ, ಎಂಜಾಯ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಇವಾಗಿನ ಕರಾವಳಿ ಜನತೆಯ ಒಂದು ಅಭಿಪ್ರಾಯ. ಸೊ ನೀವು ನೋಡಿದ ಮಟ್ಟಿಗೆ ಯಾವ ತರ ಒಂದು ಖುಷಿ ಕೊಡ್ತಾ ಇದ್ರು ಜನರಿಗೆ ಅಂತ? ನಿಜವಾಗಿಯೂ ನಾನೊಬ್ಬ ಮ್ಯಾಚ್ ಉದ್ಘೋಷಣೆಗೆ ಹೋಗ್ತಾ ಇರ್ತೇನೆ. ಇವರ ಪ್ರತಿಭೆ ಇವತ್ತು ನಿನ್ನೆದಲ್ಲ, ಮುಂಚಿನಿಂದ ಮ್ಯಾಚ್ ಆಗುವಾಗ ಅವರ ಪ್ರತಿಭೆಯನ್ನು ತೋರ್ಪಡಿಸ್ತಾ ಇದ್ರು. ಕೊನೆಗೆ ನಾವು ಸಹ ಕೆಲವು ಕಡೆ ಇವರ ಹೆಸರನ್ನು ಹೈಲೈಟ್ ಮಾಡಿ ಜನರಿಗೆ ಪರಿಚಯಿಸ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಅಂದರೆ ಇವರ ಟ್ಯಾಲೆಂಟ್ ಎಲ್ಲ ಹೊರಗೆ ಬರಲಿಕ್ಕೆ ಶುರುವಾಯಿತು. ವಿವಿಧ ರೀತಿಯಲ್ಲಿ ಜನರನ್ನು ರಂಜಿಸಲಿಕ್ಕೆ ಶುರು ಮಾಡಿದರು. ಉದಾಹರಣೆಗೆ ನಾವೊಂದು ಮ್ಯಾಚ್ನಲ್ಲಿ ವಾಲಿಬಾಲ್ನಲ್ಲಿ ಚೆಕ್ಔಟ್ ಅಂತ ಹೇಳ್ತೇವೆ, ಬಾಲ್ ಹೊರಗೆ ಹೋದ ಕೂಡಲೇ ಆವಾಗ ಇವರು ಚೆಕ್ ಬಿಡ್ಚಿ ಎಲ್ಲ ಐತಾರ ಇನ್ನೇ ಕ್ಯಾಶ್ ಬೋರ್ಡು ಅಂತೇಳಿ ಆವಾಗ ಇಡೀ ಸಭೆ ಒಂದು ನಗ್ಲಿಕ್ಕೆ ಶುರುವಾಯಿತು. ಅಂದರೆ ಒಂದು ಪಂದ್ಯಾಕೂಟ ಜೀವಂತವಾಗಿರುವಂತೆ ಇವರು ಮಾಡ್ತಾ ಇದ್ರು. ಓಕೆ, ಚೇತನ್ ಅವರೇ, ಇವಾಗ ಅವರು ಹೇಳಿದ್ರು ಇವಾಗಿನ ಒಂದು ಅದು ಇವಾಗ ಬಂದಿರುವಂಥ ಕಲೆ ಅಲ್ಲ, ಹಿಂದಿಂದಲೇ ನಿಮ್ಮ ಹತ್ರ ಆ ಒಂದು ಕಲೆ ಅಡಗಿದೆ ಅಂತ. ಸೊ ಮೊದಲಿಗೆ ನೀವು ಯಾವ ಥರ ಅಂದರೆ ಈ ಪಂದ್ಯಾವಳಿಗಳಲ್ಲಿ ಹೊರಗಡೆ ನೀವು ಬಾಲ್ಯದಿಂದ ಛದ್ಮವೇಷ ಮಾಡ್ತಾ ಇದ್ರಿ, ಈ ಥರ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಆದರೆ ಕಲೆಗೆ ಬಂದಮೇಲೆ ಈಗ ಅದೊಂದು ಅಧಿಕೃತವಾಗಿ ಆಗಿರ್ಬೋದು, ಸಾಕಷ್ಟು ಸಾವಿರಾರು ಜನ ಸೇರುವಂಥ ಪ್ಲೇಸ್ಗಳಲ್ಲಿ ಇಂಥ ಕ್ರೀಡೆಗಳು ನಡೆಯುತ್ತೆ. ಮೊದಲು ಎಲ್ಲಿಗೆ ನೀವು ಅಂಥ ಒಂದು ಚಿಯರ್ ಬಾಯ್ ಆಗಿ ಹೋದ್ರಿ ಅಂತ? ನಾನು ಮೊದಲು ಶಾಲೆ ಅಂದರೆ ಅಲ್ಲಿ ಮ್ಯಾಚ್ ಎಲ್ಲ ನಡೀತಿತ್ತು. ಅಲ್ಲಿ ಅವರಿಗೊಂದು ಎದುರು ಟೀಮ್ ಅವರಿಗೆಲ್ಲ ಮಂಡೇಲ ಅಂತ ಅದೊಂದು ನಾವು ಉರಿದಿಂಬಿಸಿ, ಮತ್ತು ಟಿಂಕಲ್ ಲಿಟಲ್ ಸ್ಟಾರ್ ನಮ್ಮ ಶಾಲೆ ಎಂತಾದರೂ ಪ್ರೈಸ್ ಹೇಗಿದ್ರೆ ಆ ಥರ ಎಲ್ಲ ಉರಿದುಂಬಿಸ್ತಿದ್ದೆ. ಮತ್ತು ಮ್ಯಾಚ್ ಸೈಡಲ್ಲಿ ಔಟ್ ಸೈಡಲ್ಲೇ ಒಂದೊಂದು ಕಾಮಿಡಿ ಮಾಡ್ತಿದ್ದೆ ಸಣ್ಣದು. ಅದು ಜನರಿಗೆಲ್ಲ ಇಷ್ಟ ಆಯಿತು. ಅದಾದ ನಂತರ ಆಟೋಮೆಟಿಕ್ಕಾಗಿ ಒಂದೊಂದು ಮತ್ತೆ ಎಲ್ಲ ಕಮಿಟೇಟರ್ ಅವರು ಮತ್ತು ಉಪೇಂದ್ರ ಅವರು ತುಂಬ ಜನ ಇದ್ದಾರೆ ಅಂತಾರೆ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ ಥರ. ಓಕೆ, ಈಗ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಯಾವ ಥರ, ಈಗ ಕೆಲವರಿಗೆ ಇರುತ್ತೆ ಮನೆಯಲ್ಲಿ ಆ ಥರ ನಗಿಸ್ಬಾರ್ದು, ನಾವೇನು ಜೋಕರ, ನಮ್ಮ ಮನೆಯದವರನ್ನು ಜೋಕರ್ ಅಂತ ಅಂದ್ಕೊತಾರೆ, ಈ ಥರ ಭಾವನೆಗಳಿರುತ್ತೆ ಕೆಲವೊಬ್ಬರಿಗೆ.
ಸೊ ನಿಮ್ಮ ಮನೆಯವರು ಇದನ್ನು ಯಾವ ಥರ ಫೇಸ್ ಮಾಡಿದರು? ಅಂದರೆ ಅವರು ಸಪೋರ್ಟ್ ಕೊಟ್ರಾ ಇನ್ನೂ ಮಾಡಿ ಹೋಗಿ ಈ ಥರ ಚೆನ್ನಾಗಾಗತ್ತೆ, ಅಥವಾ ಹೋಗಬೇಡ ಹಾಗೇನಾದರೂ ಅಂದ್ರ ಹೇಗೆ ಅಂತ? ನನ್ನ ತಂದೆ ಕಾಮಿಡಿ ಮಾಡ್ತಿದ್ರು, ಅಂದರೆ ಮನೆಯಲ್ಲಿ ಮತ್ತು ಅವರ ಫ್ರೆಂಡ್ ಸರ್ಕಲಲ್ಲಿ. ಮತ್ತು ನನ್ನ ಅಮ್ಮ ಕೂಡ, ಅವರು ಇಬ್ಬರು ಸಹ ಅವರು ಯಾರ ಹತ್ರ ಸಹ ಒಂದು ಜಾತಿ ಭೇದ ಆಗಲಿ ಎಂಥ ಸಹ ಒಂದಿಲ್ಲ, ಆ ಥರದ್ದೆಲ್ಲ ಕಾಮಿಡಿ ಮಾಡ್ತಿದ್ರು. ಅದೇ ಕಲೆ ನನ್ನಲ್ಲಿ ಬಂದಿದೆ ಅಂತ ನಾನು ಎನಿಸ್ತೀನಿ. ಅಲ್ಲ, ಇವಾಗ ಮನೆಯವರು ನಿಮಗೆ ಏನಾದರೂ ಹೇಳುವಂಥದ್ದು ಹೋಗಬೇಡ, ಆ ಥರ ಹೊರಗಡೆ ಹೋಗಿ ಈ ಥರ ನಗಿಸುವಂಥದ್ದು, ಕಾಮಿಡಿ ಮಾಡುವಂಥದ್ದು ಆ ಥರ ಮಾಡಿ, ಯಾಕಂದರೆ ವೇಷಭೂಷಣ ಹಾಕಿ ಕೂಡ ಮಾಡ್ತೀರಾ. ಸೊ ಆವಾಗ ಏನೋ ಒಂಥರ ಮುಜುಗರ ಆಗುವಂಥದ್ದು ಏನಾದರೂ ಸನ್ನಿವೇಶಗಳು ಕ್ರಿಯೇಟ್ ಆಗಿದೆಯಾ ಮನೆಯವರಿಗೆ ಹೋಗೋದು ಬೇಡ ಅಂಥದ್ದು ಏನಾದರೂ ಹೇಳಿದ್ದಾರಾ ಹೇಗೆ ಅಂತ? ಇಲ್ಲ, ಇಷ್ಟರವರೆಗೆ ತಂದೆ ಆಗಲಿ ತಾಯಿ ಆಗಲಿ ಒಂದು ವಿಷಯ ಸಹ ಇದು ಮಾಡಲಿಲ್ಲ, ಸಪೋರ್ಟ್ ಮಾಡಿದ್ದಾರೆ. ಅದು ಬಿಟ್ಟು ಔಟ್ಸೈಡವರು ಒಂದು 2-3 ಜನ ಹೇಳಿದ್ದುಂಟು, ಅದನ್ನು ನಾನು ಚಾಲೆಂಜ್ ಆಗಿ ತಗೊಂಡದ್ದು ಸಹ ಉಂಟು. ಆ ಥರ. ಉಪೇಂದ್ರ ಅವರವರೇ, ನೀವು ಮೊದಲಿಗೆ ಯಾವಾಗ ಇವ್ರನ್ನ ಭೇಟಿ ಆದ್ರಿ, ಯಾವ ಪ್ರೋಗ್ರಾಮಲ್ಲಿ ಇವ್ರು ಸಿಕ್ಕಿದ್ರು, ನಿಮಗೆ ಮೊದಲ ಇವರ ನೋಡಿದ ತಕ್ಷಣ ಏನು ಅನಿಸ್ತು ಅಂತ? ನಾವೊಂದು ಮೊದಲಿಗೆ ಕಮೆಂಟ್ರಿಗೆ ಹೋಗುವಾಗ ಈ ಪ್ರೇಕ್ಷಕರ ಮಧ್ಯೆ ಏನೋ ಒಂದು ಸೌಂಡ್ ಬರ್ತಾ ಇತ್ತು. ಆ ಇವರ ಧ್ವನಿಗೆ ಇಡೀ ಪ್ರೇಕ್ಷಕರ ಒಂದು ನಗ್ತಾ ಇದ್ರು. ಇದು ಯಾರು 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 ನೋಡುವಾಗ ಇವನು ಚೇತನ್, ಫಸ್ಟಿಗೆ ಚೇತನ್ ಶಂಕರ್ಪುರ ಅಂತ ಹೇಳ್ತಾ ಇದ್ರು, ಮತ್ತು ಸರಿಯಾಗಿ ನೋಡುವಾಗ ಚೇತನ್ ಸುಭಾಷ್ ನಗರ ಅಂತೇಳಿ. ಮತ್ತೆ ಏನಾಯಿತು, ಇವರನ್ನು ನಾವು ಕರೆದು ಸ್ವಲ್ಪ ಫಸ್ಟ್ ಗ್ಯಾಲರಿಗೆ ಎದುರಿಗೆ ತಂದು ನಿಲ್ಲುವಂತೆ, ಹಾಗೆ ಮ್ಯಾಚ್ ಯಾರು ಆರ್ಗನೈಸ್ ಮಾಡ್ತಾರೆ ಆ ಸಂಘಟಕರಿಗೆ ಕೂಡ ಇವರ ಪರಿಚಯ ಎಲ್ಲ ಮಾಡಿಸಿ ಇವರು ಹಾಗೆ ಮತ್ತೆ ಇವರ ಪ್ರತಿಭೆ ಮತ್ತು ಬೆಳಕಿಗೆ ಬಂತು. ಇವರಂದರೆ ಒಂದು ಅದ್ಭುತ ಪ್ರತಿಭೆ. ಇವರು ಹಾಸ್ಯಕ್ಕೆ ಇನ್ನೊಬ್ಬರನ್ನು ಬಳಸುವುದಿಲ್ಲ, ಸ್ವತಃ ತಾನೇ ಹಾಸ್ಯಗಾರನಾಗಿ ಮಿಂಚ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬರನ್ನು ನಗಿಸಿ ಹಾಸ್ಯ ಮಾಡ್ತಾರೆ. ಇವರಾಗಲ್ಲ, ಇವರೇ ಹಾಸ್ಯಗಾರನಾಗಿ ಮಾಡಿ ಇವರಿಂದ ಮುಖಾಂತರವೇ ಹಾಸ್ಯ ಮಾಡ್ತಾರೆ. ಅಂತಹ ಒಬ್ಬ ಪ್ರತಿಭೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಜಿಎಸ್ ಬಾಯ್ ಚೇತು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಚ್ಯೂರ್ ಬಾಯ್ ಚೇತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾನು ಕೇಳ್ತಾ ಇದ್ದೆ, ಯಾವ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ಚೇತನನ್ನ ಭೇಟಿ ಆದ್ರಿ ಅನ್ನುವಂಥದ್ದು? ನಾನು ಹೆಚ್ಚಾಗಿ ವಾಲಿಬಾಲ್ ಪಂದ್ಯಾಕೂಟ. ಅಲ್ಲ, ಮೊದಲು ಫಸ್ಟ್ ಟೈಮ್ ಯಾವಾಗ ಭೇಟಿ ಆದ್ರಿ ಅಂತ? ಆ ಸನ್ನಿವೇಶದಲ್ಲೇ ಭೇಟಿ ಆದ್ದು, ಪ್ರತ್ಯೇಕವಾಗಿ ಬೇರೆ ಫಂಕ್ಷನ್ ಅಲ್ಲಿ ಅಲ್ಲ. ಯಾವಾಗ, ಯಾವ ಇಯರ್ ಅಲ್ಲಿ ಅಥವಾ ಯಾವ ಒಂದು ಪ್ರೋಗ್ರಾಮ್ ಅಲ್ಲ, ನೆನಪಿದ್ಯಾ ಎಲ್ಲಿ ನಡೆದಿರುವಂತ ಪ್ರೋಗ್ರಾಮ್ ಅಂತ ಏನಾದ್ರು? ಚೇತು ನೆನಪಿದ್ಯಾ? ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ, ಆದ್ರೆ ಆಗ್ತಾ ಇರ್ತದೆ ಆ ಥರದ್ದೆಲ್ಲ. ಸೊ ಹಾಗೆ ನಿಮ್ಮ ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಚೇತನ್ ಇರ್ತಾರ? ಖಂಡಿತ, ನಾನಿರೋದಿದ್ರು ಅವರು ಇರ್ತಾರೆ. ಇಲ್ಲ, ಅವರಿಂದ ನಾವು ಮುಂದೆ ಬಂದದಷ್ಟೇ. ಓಕೆ. ಈಗ ಒಂದು ಕ್ರೀಡೆ ಅಂದಮೇಲೆ ಅಲ್ಲಿ ಚಿಯರ್ಸ್ ಗರ್ಲ್ಸ್ ಇರ್ತಾರೆ, ಚಿಯರ್ ಬಾಯ್ ಇರಲ್ಲ. ಸೊ ಇಲ್ಲಿ ಚಿಯರ್ ಬಾಯ್ ಆಗಿ ಕರಾವಳಿಯಲ್ಲಿ ಇವರು ಮಿಂಚುತ್ತಿದ್ದಾರೆ. ಸೊ ಹೊರಗಡೆಯಿಂದ ಯಾವ ಥರ ಟಾಕ್ಸ್ ಇದೆ ಅಂದರೆ ಪಬ್ಲಿಕ್ಸಿಂದ ಯಾವ ಥರ ಮಾತಾಡ್ತಾರೆ? ಈ ಥರ ಅಂದರೆ ಚಿಯರ್ ಗರ್ಲ್ ಅನ್ನುವಂಥದ್ದು ಸಾಮಾನ್ಯ, ಒಂದು ಎಂಜಾಯ್ಮೆಂಟ್ ಅಥವಾ ಮನೋರಂಜನೆಗೆ ಇಟ್ಟಿರುವಂಥದ್ದು ಸಾಮಾನ್ಯ, ಇಷ್ಟಿಷ್ಟು ಸಂಭಾವನೆ ಕೊಟ್ಟೆಲ್ಲ ತರಿಸ್ತಾರೆ. ಆದರೆ ಚಿಯರ್ ಬಂದರೆ ಏನೋ ಒಂಥರ ಸ್ಪೆಷಲ್, ಇವರು ಯಾವ ಥರ ಮಾಡ್ತಾರಪ್ಪ ಅನ್ನುವಂಥದ್ದು ಫಸ್ಟಿಗೆ ನೋಡಿದಾಗ ಯಾವ ಥರ ನಗಿಸ್ತಾರೆ ಅನ್ನುವಂಥ ಒಂದು ಮನಸ್ಥಿತಿ ಬರುತ್ತೆ. ಸೊ ಅದಕ್ಕೆ ಪಬ್ಲಿಕ್ಸಿಂದ ಯಾವ ಥರ ಟಾಕ್ಸ್ ಇರುತ್ತೆ ಅನ್ನುವಂಥದ್ದು? ಇತ್ತೀಚಿನ ದಿನಗಳಲ್ಲಿ ಹೇಗೆ ಅಂದರೆ, ಮುಂಚೆ ಎಲ್ಲ ಒಂದಿತ್ತು, ಒಂದು ಮ್ಯಾಚ್ ಅಂದರೆ ಯಾವ ಟೀಮ್ ಬರುತ್ತೆ, ಕೇರಳದ ಬರುತ್ತಾ, ಬ್ಯಾಂಗ್ಳೂರಿಂದ ಪ್ಲೇಯರ್ಸ್ ಬರ್ತಾರಾ, ಯಾರೆಲ್ಲ ಬರ್ತಾರೆ ಅಂತ. ಈಗ ಅದಾಗೂ ಕೇಳ್ತಾರೆ, ಜೊತೆಗೆ ಚೇತು ಬರ್ತಾನ ಅಂತ ಕೇಳ್ತಾರೆ. ಅಂದರೆ ಚೇತು ಅಷ್ಟರ ಮಟ್ಟಿಗೆ ಒಂದು ಫೇಮಸ್ ಆಗಿಬಿಟ್ಟಿದ್ದಾರೆ. ಚೇತು ಬಂದರೆ ಪಂದ್ಯ ಬೆಳಗಿನವರೆಗೆ ಒಂದು ಜೀವಂತವಾಗಿರ್ತದೆ, ಖುಷಿಯಾಗಿರ್ತದೆ ಅಂತ. ಒಂದು ವೇಳೆ ಅಲ್ಲಿ ಮ್ಯಾಚ್ ಬೋರ್ ಆದರೂ ಕೂಡ ಇವ್ರು ಏನಾದರೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ. ಅಂದರೆ ಮ್ಯಾಚ್ ಆಗುವಾಗ ಈ ಕಡೆ ಕಣ್ಣು ಹೋಗುತ್ತೆ ಎಲ್ಲರದ್ದು. ಹೌದು, ಹಾಗೆ ಅಷ್ಟು ಫೇಮಸ್ ಆಗಿಬಿಟ್ಟಿದ್ದಾರೆ. ಓಕೆ ಶ್ವೇತಾ, ನಿಮ್ಮ ಪ್ರಾಪರ್ ಎಲ್ಲಿ ಅಂದರೆ ಮನೆಯಲ್ಲಿ ನೀವು ಏನು ಮಾಡ್ಕೊಂಡಿದ್ದೀರಾ ಏನು ಅಂತ? ಅಂದರೆ ನಗಿಸ್ತೀರಾ ಒಂದು ವಿಷಯ, ಅದು ಒಂದು ಪ್ರೊಫೆಷ್ನಲ್ ಇದಕ್ಕೆ ಅಂದರೆ ನಿಮ್ಮ ಒಂದು ಅದು ಹವ್ಯಾಸ, ಹಾಬಿ ಅಂತೀವಿ. ಆದರೆ ಪ್ರೊಫೆಷ್ನಲ್ ಬಂದರೆ ನೀವು ಪೈಂಟರ್ ಅಂತ ಕೇಳ್ಪಟ್ವಿ, ಇದ್ರ ಜೊತೆಗೆ ಏನಾದರೂ ಕೆಲಸ ಮಾಡ್ತಿದ್ದೀರಾ? ಎಲ್ಲಿ ಅವರು ನೀವು ಪ್ರಾಪರ್ ಅಂತ? ನಾನು ಸುಭಾಷ್ ನಗರದ ಎಲ್ಲರ ನನ್ನ ಪರಿಚಯ ಎಲ್ಲರಿಗೆ ಸಹ ಉಂಟು. ನಾನು ಪೈಂಟ್ ಕಾಂಟ್ರಾಕ್ಟರ್. ಮೊದಲು ಪೈಂಟ್ ಕೆಲಸ ಮಾಡ್ತಿದ್ದೆ, ಅದಾದಮೇಲೆ ಪೈಂಟ್ ಸ್ವಲ್ಪ ಅಂಗಡಿಯದ್ದೆಲ್ಲ ಕೆಲಸ ಮಾಡ್ತಿದ್ದೆ. ಈಗ ಪೈಂಟ್ ಕಾಂಟ್ರಾಕ್ಟರಾಗಿ ಕೆಲಸ ಮಾಡ್ತಿದ್ದೇನೆ. ಒಂದು 8 ಜನ ಕೆಲಸಕ್ಕಿದ್ದಾರೆ.
ಆ ಥರದ್ದು. ಮತ್ತು ಮನೆಯಲ್ಲಿ ಸಹ ಅದೇ ನಮ್ಮದು ಎಂಥ ಕೆಲಸ ಆಯಿತು, ಮನೆ ಆಯಿತು, ಮತ್ತು ಒಳ್ಳೆಯ ರೀತಿಯಲ್ಲಿದ್ದೆ. ಓಕೆ, ನಿಮಗೆ ಇವಾಗ ಸಾಕಷ್ಟು ಕರಾವಳಿ ಅಂದಮೇಲೆ ವಿಶಾಲವಾಗಿದೆ, ಇಂತಿಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ? ಮೊದಲೆಲ್ಲ ಒಂದೊಂದೊಂಥರ ನ್ಯೂಸ್ ಎಲ್ಲ ಬರ್ತಿತ್ತು. ಈಗ ಅಂದರೆ ಈಗನೇ ಉಪೇಂದ್ರನ್ ಹೇಳಿದ್ರಲ್ಲ, ಈಗ ಮೊದಲು ಈಗ ಪ್ಲೇಯರ್ಸ್ಗೆ ಬರುವ ಮೊದಲೇ ನನ್ನನ್ನು ಈ ಥರ ನೀವು ಬರಬೇಕು, ಆ ಥರ ನಾಳ್ದು ಮ್ಯಾಚ್ ಉಂಟು ಅಂತ ಹಾಗೆ ಹೇಳ್ತಾರೆ. ಮತ್ತು ಎಲ್ಲರೂ ಜನರು ಸಹ ಬರುವವ್ರದ್ದು ಹತ್ರ ಕೇಳೋದು, ನಮಗೆ ಫೋನ್ ಮಾಡೋದು, ಚೇತನ್ನ ಇವತ್ತು ಎಲ್ಲಿ ಮ್ಯಾಚಿ, ನೀವು ಹೋಗ್ತಿದ್ರಲ್ಲಿ, ಆ ಥರದ್ದು ಶನಿವಾರ ಆಗಲಿಕ್ಕೆಲ್ಲ ನಮಗೆ ಕಾಲ್ ಬರ್ದಾಯಿತು, ಆ ಥರ ನೀವು ಅಲ್ಲಿ ಹೋಗ್ತಿದ್ದೀರ ಆ ಥರ. ಅಲ್ಲ, ನಿಮಗೀಗ ಈಗ ಕೆಲವೊಂದು ಕಡೆ ಪ್ರೋಗ್ರಾಮ್ಸ್ ಇರುತ್ತೆ, ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ? ಅಂದರೆ ನೀವೇನಾದರೂ ಬ್ಯಾನರ್ ನೋಡಿ ಹೋಗುವಂಥದ್ದು, ಅಥವಾ ಯಾರೋ ಕಾಲ್ ಮಾಡಿ ಕರೆಸ್ಕೊಳ್ಳೋದಾ ನಿಮ್ಮನ್ನು, ಅಥವಾ ಹೇಗೆ ಹೋಗ್ತೀರಾ? ಯಾವ ಒಂದು ಕಮ್ಯುನಿಕೇಷನ್ ಅದರಲ್ಲಿ ನೀವು ಹೋಗ್ತೀರಾ ಅನ್ನುವಂಥದ್ದು? ಈಗ ಅಂದರೆ ಎಲ್ಲ ಜನ್ರೇಷನ್ ಸ್ಪೀಡ್ ಆಗಿದೆ, ವಾಟ್ಸಪ್ ಬಂದಿದೆ, ಫೇಸ್ಬುಕ್ ಆ ಥರದ್ದೆಲ್ಲ ಬಂದಿದೆ, ಮತ್ತು ಮೊಬೈಲೆಲ್ಲ ಬಂದಿದೆ. ಕಾಲ್ ಮಾಡ್ತಾರೆ ಕೆಲವರು, ಇಲ್ಲಾದರೆ ವಾಟ್ಸಪ್ಪಲ್ಲಿ ಬರ್ತದೆ. ಗ್ರೂಪ್ ಇದೆ, ವಾಲಿಬಾಲ್ ಗ್ರೂಪಲ್ಲಿ ಒಂದು 5-6 ಗ್ರೂಪಲ್ಲಿ ಎಲ್ಲರೂ ಸಹ ಆ್ಯಡ್ ಮಾಡಿದೆ, ಆ ಥರದ್ದೆಲ್ಲ. ಓಕೆ, ಇವಾಗ ಚೇತು ಬಂದರೆ ಅಲ್ಲಿ ನೀವು ಹೇಳಿದ್ರಿ ಜೀವಂತವಾಗಿರುತ್ತೆ ಆಟಗಳು ಅನ್ನುವಂಥದ್ದು. ಸೊ ಚೇತನ್ ಈಗ ಕಾರ್ಯಕ್ರಮಕ್ಕೆ ಬಂದ ಸಂದರ್ಭದಲ್ಲಿ ಇವಾಗ ಪ್ಲೇಯರ್ಸ್ಗಳು ಕೆಲವರು ಹೊಸಬ್ರಾಗಿರ್ತಾರೆ, ಸೊ ಅವರಿಗೆ ಯಾವ ಥರ ಅನಿಸುತ್ತೆ ಅಂತ ಇವರದ್ದು ಈ ಥರ ಒಂದು ಕಮೆಂಟ್ ಕೊಡುವ ಸಂದರ್ಭದಲ್ಲಿ ಅಥವಾ ಜೋಕ್ಸ್ ಮಾಡುವ ಸಂದರ್ಭದಲ್ಲಿ ಅಂತ? ಮೊದಲಿಗೆ ಪ್ಲೇಯರ್ಸ್ ಒಂಥರ ಸ್ಟ್ಯಾಂಡರ್ಡ್ ಥರ ಮಾಡ್ತಿದ್ರು. ಅವರು ತಾಲೀಮ್ ಮಾಡುವಾಗ, ನೆಟ್ ಪ್ರಾಕ್ಟೀಸ್ ಮಾಡುವಾಗ ಇವರು ಗ್ರೌಂಡಿಗೆ ಹೋಗಿ ಅವ್ರ ಥರನೇ ಓಡೋದು, ಅವ್ರ ಥರನೇ ಡಿಪ್ಸ್ ತೆಗೆಯೋದು ಎಲ್ಲ ಮಾಡುವಾಗ ಒಂಥರ ಇವರ ನೆಗ್ಲೆಕ್ಟ್ ಮಾಡಿದಾಗ ನೋಡ್ತಾಯಿದ್ರು. ಮತ್ತೆ ಇವರ ಜನಪ್ರಿಯತೆ ನೋಡಿ, ಅಂದರೆ ಪಬ್ಲಿಕ್ನವರು ಪ್ಲೇಯರ್ಸಿಗೆ ಕೊಡೋಷ್ಟಕ್ಕಿಂತ ಜಾಸ್ತಿ ರೆಸ್ಪೆಕ್ಟ್ ಇವ್ರಿಗೆ ಕೊಡ್ತಾಯಿದ್ರು. ಮತ್ತು ಇವರಿಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅವರು ಯಾರು ನ್ಯಾಷನಲ್ ಪ್ಲೇಯರ್ ಬಂದರೂ ಕೂಡ ಇವರಿಗೆ ಅಡ್ಜಸ್ಟ್ ಆಗ್ತಿದ್ರು. ಇವರಿಗೆ ಸ್ವಲ್ಪ ಪ್ಲೇಸ್ ಬಿಟ್ಟು ಕೊಡ್ತಿದ್ರು, ಇವರು ಏನಾದರೂ ಎಂಟರ್ಟೈನ್ಮೆಂಟ್ ಮಾಡೋದಿದ್ರೆ. ಹಾಗೆ ಹೊಸಬ್ರು ನೀವು ಹೇಳಿದಾಗೆ ಫಸ್ಟಿಗೆ ಅವರದ್ದೊಂದು ಸ್ಟ್ಯಾಂಡರ್ಡ್ ಇರ್ತದಲ್ಲ, ನಾನು ನ್ಯಾಷನಲ್ ಪ್ಲೇಯರ್, ನಾನು ತಾಲೀಮ್ ಮಾಡ್ತಾ ಇದ್ದೇನೆ, ಇವನೊಂದು ಬಂದೆ ಅಂತ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಫಸ್ಟಿಗೆ. ಈಗ ಎಲ್ಲರಿಗೂ ಇವರು ಪರಿಚಯ ಆಗಿಬಿಟ್ಟಿದ್ದಾರೆ, ಅಷ್ಟು ಫೇಮಸ್ ಆಗಿಬಿಟ್ಟಿದ್ದಾರೆ. ಚೇತು, ಈಗ ಫಸ್ಟ್ ನೀವೀಗ ಹಾಸ್ಯ ಮಾಡೋದು ಓಕೆ, ಅದೇ ಡ್ರೆಸ್ ಸೆನ್ಸ್ ಕೂಡ ಹಾಕ್ತೀರಾ, ಈ ಥರ ಡ್ರೆಸ್ ಹಾಕ್ಕೊಂಡು ಹಾಸ್ಯ ಎಲ್ಲ ಮಾಡುವಂಥದ್ದು. ಸೊ ಅದು ನಿಮಗೆ ಈ ಥರ ಮಾಡಬೇಕು, ಡ್ರೆಸ್ ಹಾಕಿದರೆ ಇನ್ನೂ ಜನ ನಗಿಸ್ತಾರೆ ಅಂತ ಯಾಕೆ ಅನಿಸ್ತು ಅಂತ? ಅದೊಂದು ಪಿಕ್ಚರಲ್ಲಿ ಯಾವುದಾದ್ರು ಕಾಮಿಡಿಯಲ್ಲೇ ಬಂದರೆ, ಅದಕ್ಕಾಗಿ ಈಗ ಉಡುಪಿಯಲ್ಲಿ ಭಾಷಾ ಹೊಸದಾಗಿ ಓಪನ್ ಆಗಿದೆ, ಅವರದ್ದು ಎಂಥ ಐಟಮ್ ಬೇಕಾದರೆ ಅಲ್ಲಿ ಉಂಟು, ಟಾಪನಿಂದ ಹಿಡಿದು ಎಲ್ಲ ಇರೋದು. ಅದಕ್ಕಿಂತ ಮತ್ತು ಒಂದೊಂದು ರೀತಿಯಲ್ಲಿ ಎಲ್ಲರೂ ಕಾಮಿಡಿ ಆ್ಯಕ್ಟರ್ ಯಾರಿದ್ದಾರೆ ಅವರದ್ದನ್ನೆಲ್ಲ ಕಾಸ್ಟ್ಯೂಮನ್ನೆಲ್ಲ ಹಾಕಿಕೊಂಡು ಬಂದೆ. ಅದಾದಮೇಲೆ ಅದೆಲ್ಲರಿಗೆ ಜನರಿಗೆಲ್ಲ ಖುಷಿ ಆಗ್ತಾ ಉಂಟು. ಈಗ ಇನ್ನೂ ಸಹ ನಾಳೆ ಸಹ ಪಡುಬಿದ್ರೆಯಲ್ಲಿ ದೊಡ್ಡ ಮ್ಯಾಚ್ ಉಂಟು, ಅದರಲ್ಲಿ ಸಹ ಫುಲ್ ಎಂಟರ್ಟೈನ್ಮೆಂಟ್, ಅದಕ್ಕೆಲ್ಲ ಪ್ರಿಪೇರ್ ಆಗ್ತೇ ಒಂದು ಎಂತಾದರೂ ಮಾಡಿ ಆ ಥರದ್ದೆಲ್ಲ ಮಾಡ್ತಿದ್ದೆ. ಓಕೆ, ಈಗ ಚೇತನ್ ಬಂದಿದ್ದಾರಂದರೆ ಅದು ಗೇಮ್ ಫುಲ್ಫಿಲ್ ಅಂತ ಅರ್ಥ. ಸೊ ಇವಾಗ ಚೇತನ ಮಾಡುವಂಥ ಒಂದು ಕಾಮಿಡಿ ಆಗಿರ್ಬೋದು, ಇದು ಯಾವ ಥರ ನಿಮಗೆ ಬರುತ್ತೆ? ಅಥವಾ ನೀವೇನು ಪ್ರಿಪೇರ್ ಆಗಿ ಹೋಗ್ತೀರಾ, ಅಥವಾ ಅಲ್ಲೇ ಸ್ಪಾಟಲ್ಲಿ ಕೊಡುವಂಥದ್ದಾ, ಹೇಗೆ ಅಂತ? ಇಷ್ಟರವರೆಗೆ ಪ್ಲ್ಯಾನ್ ಹಾಕಿ ನಾನು ಈ ಥರ ಮಾಡಬೇಕು, ಇಲ್ಲಿ ಈ ಥರ ಹಾಕಬೇಕಂತ ಇಷ್ಟರವರೆಗೆ ಇಲ್ಲ. ಒಂದನೇದಾಗಿ ಮಧ್ಯಾಹ್ನದಾಗಿ ಮಧ್ಯರಾತ್ರಿಯಲ್ಲಿ ಮ್ಯಾಚ್ ಆಗ್ತಾ ಇರ್ತದೆ, ಒಂದು 9 ಶುರುವಾಗ್ತದೆ. ಮತ್ತು ಕಾಮಿಡಿ ಅವರದ್ದು ಅವರಿಗೆ ಒಂದೊಂದು ರೀತಿಯ ಡೈಲಾಗ್ಸ್ ಈಗ ಕೊಡ್ತಿರ್ತಾರೆ, ಆಗ ನಾನು ಒಂದು ಡೈಲಾಗ್ಸ್ ಕೊಡ್ತೇನೆ. ಅದಾದಮೇಲೆ ಒಂದು ಶಾರ್ಟ್ ಅವರ್ ಎಂತಾದರೂ ಹೊಡಿತಿದ್ದಾರೆ ಪ್ಲೇಯರ್ಸ್, ಆಗ ಅವನಿಗೆ ಒಂದು 7 ಫೀಟ್ 8 ಫೀಟ್ ಅವ ಬಂದರೆ ಲೈಟ್ ಕಂಬ ಬಂದ, ಆ ಥರದ್ದೆಲ್ಲ ಆ ಥರದ್ದು ಒಂದೊಂದೆಲ್ಲ ನಗಿಲಿಕ್ಕೆ ಶುರು ಮಾಡಿದ್ವಿ. ಅದೆಲ್ಲ ಜನರಿಗೆಲ್ಲ ಖುಷಿ ಆಗ್ತಾ ಉಂಟು. ಓಕೆ, ನೀವು ಅಂತ ಕೊಡುವಂಥ ಕಮೆಂಟ್ಗಳಾಗಿರ್ಬೋದು, ಹಾಸ್ಯಗಳಾಗಿರ್ಬೋದು, ಇನ್ನೊಬ್ಬರಿಗೆ ನೋವನ್ನು ತರಿಸಿರುವಂಥದ್ದು ಅಥವಾ ಕೆಲವರಿಗೆ ಸಿಟ್ಟು ಬಂದಿರುವಂಥದ್ದು ಅಂಥದ್ದೇನಾದರೂ ನಡೆದಿದೆಯಾ? ಅಂಥದ್ದು ಇಷ್ಟರವರೆಗೆ ಇಲ್ಲ, ಇಷ್ಟರವರೆಗೆ ಆ ಥರದಂತ ಈ ಥರದ್ದಿಲ್ಲ. ಅಂದರೆ ಕೆಲವರು ಈ ಕ್ರೀಡೆಗೆ ಬರದೇ ಇರುವವರಿದ್ದಾರೆ, ಅವರೊಂದು ಆ ಫ್ರೆಂಡ್ ಸರ್ಕಲ್ನೊಟ್ಟಿಗೆ ಒಬ್ಬ ಬರ್ತಾನೆ, ಆಗ ಫಸ್ಟ್ ನಾನು ನೋಡು ಎಂಥ ಮಾರ ಹುಚ್ಚನಾಗೆ ಮಾಡ್ತಿದ್ದೇನೆ, ಫಸ್ಟ್ ಬಂದವ ಒಂದು 4-5 2-3 ಮ್ಯಾಚ್ ಆದಮೇಲೆ ಎಂಥ ಮಾರ ಭಯಂಕರ ಕಾಮಿಡಿ ಮಾರ, ಆ ಥರ ಹೇಳಿ ಬೆನ್ನು ತಟ್ಟಿ ಹೋದವರು ಸಹ ಇದ್ದಾರೆ. ಓಕೆ, ನಿಮಗೆ ಪ್ರತಿಯೊಬ್ಬರು ಈ ಥರ ಪ್ರೋತ್ಸಾಹ ಕೊಡುವಾಗ ಏನನ್ಸುತ್ತೆ ಅಂತ? ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಅಂದರೆ ನಾವೊಂದು ಸಣ್ಣ ಕಲಾವಿದರು, ಒಂದು ಶನಿವಾರ ನೈಟ್ಗೆ ಎಲ್ಲೆಲ್ಲಿಂದ ಯಾವ ಊರಿನಿಂದ ದೂರದ ಊರಿನಿಂದ ಬರ್ತಾರೆ, ಅವರು ಸಹ ಒಂದು ಕೆಲಸ ಮಾಡಿ ಸಂಜೆ ಶನಿವಾರದ ಮ್ಯಾಚ್ ನೋಡಲಿಕ್ಕೆ ಅಂತ ಬರ್ತಾರೆ. ಯಾರಿಗೆ ಎಷ್ಟೆಷ್ಟು ಕಷ್ಟ ಇರ್ತದೆ ಅದು ಎಲ್ಲ ದೇವರು ಕೊಟ್ಟದ್ದು. ಒಂದು ಶನಿವಾರ ಬಂದು ಸಂಜೆ ಬಂದು ಅಲ್ಲಿ ವಾಲಿಬಾಲಲ್ಲಿ ಮ್ಯಾಚ್ ಆಗುವಾಗ ಅವರ ಮನಸ್ಸಲ್ಲಿ ಅವರು ನಗಡುವಾಗ ನಮಗೆ ಖುಷಿ ಆಗ್ತದೆ.
ಕೆಲವರು ಹಣ ಇದ್ದವರು ಸಹ ಬರ್ತಾರೆ. ಹಣ ಇದ್ದರೆ ಕೆಲವರಿಗೆ ನೆಮ್ಮದಿ ಇರುವುದಿಲ್ಲ. ಆ ಥರ ಬಂದು ಅವರು ಒಂದು ನೆಗಾಡುವಾಗ ನಮಗೆ ಒಂದು ಖುಷಿ ಆಗ್ತದೆ. ಮತ್ತು ಎಲ್ಲರೂ ಸಹ ನಮಗೆ ಒಂದು ಉರಿದುಂಬಿಸ್ತಾರೆ. ಈ ಥರ ನಿಮ್ಮದು ಕಾಮಿಡಿ ಬೇಕು, ನಿಮ್ಮದಿದ್ದರೆ ನಾವು ಎಲ್ಲಿ ಸಹ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಕಾಸರಗೋಡು ಎಲ್ಲಿಂದ ಬರ್ತಾರೆ ಈಗ ಫುಲ್ಲು. ಓಕೆ, ಉಪೇಂದ್ರ ಅವರೇ, ನಿಮಗೆ ಚೇತು ಇದ್ರೆ ಯಾವ ಥರ ಸ್ವಲ್ಪ ಧೈರ್ಯ ಬರುತ್ತೆ, ಜೊತೆಗೆ ಶಕ್ತಿ ಬಂದಂಗೆ ಆಗುತ್ತೆ ಈ ಥರ ಕಮೆಂಟ್ರಿ ಕೊಡೋಕ್ಕೆ ಅಂತ? ಅದು ಹೇಗೆಂದರೆ ಮುಂಚೆ ಎಲ್ಲ ಮ್ಯಾಚ್ ನೋಡುವ ವರ್ಗ ಬೇರೆ ಬೇರೆ ಇರ್ತದೆ. ಒಂದು ಬರೀ ಮ್ಯಾಚ್ ನೋಡಲಿಕ್ಕೆ ಬರ್ತಾರೆ, ಕೆಲವರು ಕಮೆಂಟ್ರೇಟರ್ ಅಂತ ಕಮೆಂಟ್ರಿ ಕೇಳಲಿಕ್ಕೆ ಬರೋರು ಇದ್ದಾರೆ. ಈಗ ಏನಾಗಿದೆ ಅಂದರೆ ಚೇತು ಕೂಡ ಇದ್ದಾರಲ್ಲ, ಹಾಗೆ ಇವರು ಬಂದ ಕೂಡಲೇ ನಮಗೊಂದು ಗ್ರಿಪ್ ಸಿಗ್ತದೆ. ಈಗ ಒಂದು ಮ್ಯಾಚ್ ಡಲ್ ಆಗ್ತಾ ಇದ್ರೆ ಚೇತು ಅಂತೇಳಿ ನಾವು ಇವರನ್ನು ಒಂಚೂರು ಎಬ್ಬಿಸ್ತೇವೆ, ಅವಾಗ ಇವರಿಗೂ ಖುಷಿ ಆಗ್ತದೆ. ಪಬ್ಲಿಕ್ ಇವ್ರ ಹೆಸರು ಹೇಳಿದ ಕೂಡಲೇ ಪಬ್ಲಿಕ್ ಒಂದ್ಸಲ ಓ ಅಂತ ಪಬ್ಲಿಕ್ ಒಂಥರ ಕೂಗ್ತಾರೆ. ಹಾಗೆ ನಮಗೂ ಸಹ ಇವ್ರು ಬಂದರೆ ನಮಗೂ ಸಹ ಒಂದು ಭೀಮಬಲ ಬಂದಾಗೆ, ಬೋರ್ ಆಗಲ್ಲ. ಓಕೆ ಸರ್, ಇವಾಗ ಒಂದು ಜನರಿಗೊಂದು ಆಶೆ ಇದೆ ಅಥವಾ ಜನರಿಗೆ ಒಂದು ಭಾವನೆ ಇದೆ. ನೀವು ಸಾಕಷ್ಟು ಕಾರ್ಯಕ್ರಮದಲ್ಲಿ ಕಮೆಂಟ್ರಿ ಕೊಟ್ಟಿದ್ದೀರಾ. ಇಲ್ಲಿ ಒಂದು ಇವಾಗ ಏನೋ ಗೇಮ್ ನಡೀತಾ ಇದೆ, ಒಂದು ಕಮೆಂಟ್ರಿ 2 ಲೈನ್ ಹೇಳಿಬಿಡಿ ಸರ್. ಇವರದ್ದು ಕುತೂಹಲ ಅದು ಫೇಮಸ್, ಭಯಂಕರ ಫೇಮಸ್. ನಾವೇನಂದ್ರೆ ನಾನು ಕೂಡ ಒಬ್ಬ ಯಕ್ಷಗಾನ ಪ್ರಿಯ. ಹಾಗೆ ಹೇಳಿದ್ದನ್ನೇ ಹೇಳೋದಕ್ಕೆ ಕೆಲವೊಂದನ್ನು ಸ್ವಲ್ಪ ಯಾವುದ್ರಲ್ಲಾದ್ರೂ ಒಂದು ಬಂದ ಡೈಲಾಗನ್ನು ನಾವಲ್ಲಿ ಸೇರಿಸ್ತೇವೆ. ಈಗ ಒಬ್ಬ ಒಳ್ಳೆ ಶಾಟ್ ಹೊಡೆದ ಒಂದು ವಾಲಿಬಾಲಲ್ಲಿ ಅಂದರೆ ಎಬ್ಬೋ ಅಂತ ಹೇಳ್ತೇವೆ. ಆವಾಗ ಪಬ್ಲಿಕ್ ಫುಲ್ಲು ಬೊಬ್ಬೆ ಆಗ್ತಾರೆ. ಮತ್ತು ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಹೇಳ್ತೇವೆ. ಈಗ ಇತ್ತೀಚೆಗೆ ಪೆರಡೂರು ಮೇಳದಲ್ಲಿ ಒಂದು ಒಳ್ಳೆ ಡೈಲಾಗ್ ಉಂಟು, ಹೊಡಿ 9 ಅಂತ. ಈಗ ಒಳ್ಳೆ ಶಾಟ್ ಹೊಡೆದ್ರೆ ಹೊಡಿ 9 ಅಂತ. ಹಾಗೆ ಇದ್ದದ್ದನ್ನು ಹೇಳಿದ್ದನ್ನೇ ಹೇಳಿದರೆ ಬೋರ್ ಆಗ್ತದೆ. ಮತ್ತೆ ನಾವೇನಂದ್ರೆ ಕಮೆಂಟ್ರಿಯಲ್ಲಿ ಫಸ್ಟಿಗೆ ನಾವು ಹೋದ ಉದ್ದೇಶ ಯಾವುದಕ್ಕೆ ಕರೆದಿದ್ದಾರೆ, ಕಬಡ್ಡಿ ಮ್ಯಾಚ್ ಬಂದರೆ ಕಬಡ್ಡಿ, ವಾಲಿಬಾಲ್ ಆದರೆ ವಾಲಿಬಾಲ್. ಫಸ್ಟ್ ಅದರ A to Z, ಅದು ಎಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿತು, ಇಂಡಿಯಾದಲ್ಲಿ ಹೇಗೆ ಪ್ಲೇಯರ್ಸ್, ಕರಾವಳಿಯಲ್ಲಿ ಹೇಗೆ ಪ್ಲೇಯರ್ಸ್, ಅದ್ರ ಬಗ್ಗೆ ಫುಲ್ ಡೀಟೇಲ್ಸನ್ನು ಹೇಳ್ತೀವಿ. ಮತ್ತೆ ಏನಿದ್ರು ಕಾಮಿಡಿ ಏನಿದ್ರು ಮತ್ತೆ, ಯಾಕಂದರೆ ಪರ್ಟಿಕ್ಯುಲರ್ ಆ ಮ್ಯಾಚ್ಗೆ ನಾವು ಕರೆದಿದ್ದಾರೆ. ಸೊ ಅದರ ಬಗ್ಗೆ ನಾವು ಕ್ಲಿಯರ್ ಆಗಿ ಡೀಟೇಲ್ಸ್ ಹೇಳ್ತೇವೆ, ಫುಲ್ ಇತಿಹಾಸ ಹೇಳ್ತೇವೆ. ಓಕೆ, ಇವಾಗ ಅದೇ ನನಗೊಂದು 2, ಇವಾಗ ಏನು ಇಲ್ಲಿ ವಾಲಿಬಾಲ್ ಮ್ಯಾಚ್ ನಡೀತೆ, ಅದೊಂದು 2 ಲೈನು ಯಾವ ಥರ ಹೇಳ್ತೀರಾ ಕಮೆಂಟ್ರಿ ಅನ್ನುವಂಥದ್ದು? ಇಂದಿನ ಈ ವಾಲಿಬಾಲ್ ಪಂದ್ಯಕೂಟಕ್ಕೆ ಆಗಮಿಸಿದ ಸಮಸ್ತ ವಾಲಿಬಾಲ್ ಪ್ರೇಮಿಗಳಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಾಲಿಬಾಲ್ ಗಾಳಿಯಲ್ಲಿ ತೇಲುವ ಚೆಂಡಿಗೆ ಹೊಡೆಯುವಂತಹ ಒಂದು ರೋಚಕವಾದ ಕ್ರೀಡೆ. ಈ ಕ್ರೀಡೆ ಹುಟ್ಟಿದ್ದು ಅಮೆರಿಕದಲ್ಲಿ, ಬೆಳೆದದ್ದು ಜಗತ್ತಿನಾದ್ಯಂತ. ಭಾರತಕ್ಕೆ ಈ ಕ್ರೀಡೆಯನ್ನು ಪರಿಚಯಿಸಿದವರು 1902ರಲ್ಲಿ ಡಾಕ್ಟರ್ ಗ್ರೇಗ್ ಎನ್ನುವುದರಾಗಿ. ಆರಂಭದಲ್ಲಿ ಈ ಕ್ರೀಡೆಯನ್ನು ಮಿಂಟೋ ನೆಟ್ ಎಂದು ಕರೀತಿದ್ದರಂತೆ. 1896ರಲ್ಲಿ ಈ ಕ್ರೀಡೆಗೆ ವಾಲಿಬಾಲ್ ಎಂದು ಹೆಸರಿಟ್ಟಾತ ವಾಲಿಬಾಲ್ ಜನಕ ವಿಲಿಯಂ ಜಿ ಮಾರ್ಗನ್ ಅವರ ಆಪ್ತ ಸ್ನೇಹಿತ WT ಹಾಲ್ಸ್ಟೆಡ್ ಅಂತ. ವಾಲಿ ಎಂದರೆ ಗಾಳಿಯಲ್ಲಿ ತೇಲಿ ಬರುವ ಚೆಂಡೆಗೆ ರಭಸವಾಗಿ ಹೊಡೆ ಎನ್ನುವ ಇಂಗ್ಲಿಷ್ನ ವಾಲಿ ಎಂಬ ಪದದ ಮೇಲೆ ಇದಕ್ಕೆ ವಾಲಿಬಾಲ್ ಎಂದು ನಾಮಕರಣ ಮಾಡಲಾಯಿತು. ಈಗೆಲ್ಲ ಹೇಳ್ತಾ ಬರ್ತೇನೆ. ಓಕೆ, ನೀವು ಫುಲ್ ಸ್ವಲ್ಪ ಬಿಟ್ರೆ ಇನ್ನು ಹಿಸ್ಟ್ರಿ ಹೇಳ್ಬಿಡ್ತಿದ್ರಿ. ಒಂದು ಅರ್ಧ ಗಂಟೆ ಫುಲ್ ಹಿಸ್ಟ್ರಿ ಇದೆ ಅದರದ್ದು. ಸ್ಪಷ್ಟ ಕಮಿಟ್ರಿ ಉಪೇಂದ್ರಾಚಾರ್ಯ ಅವರು, ಮತ್ತೆ ಉತ್ತಮ ಸಚಿನ್ ಅಂತ ಇದ್ದಾರೆ ಪೆರಡೂರವರು, ಮತ್ತು ನಾಗೇಶ್ ಪಳ್ಳಿ, ಅನೀಪು, ಮತ್ತು ದಿನೇಶ್, ಈ ಥರ ತುಂಬ ಜನ ಎಂಟರ್ಟೈನ್ಮೆಂಟ್ ಇವರದ್ದು ಸ್ಪಷ್ಟ. ಇನ್ನೊಬ್ಬರದ್ದು ಕಾಮಿಡಿ, ಇನ್ನೊಬ್ಬರದ್ದು ಡೈಲಾಗ್ಸ್, ಅದರಲ್ಲಿ ವೆರೈಟಿ, ಇನ್ನೊಬ್ಬರದ್ದು ಭಾಷೆಯಲ್ಲಿ ವೆರೈಟಿ, ಇನ್ನೊಬ್ಬರಲ್ಲಿ ಜನರಿಗೆ ಒಂದು ಇದು ಮಾಡೋದು, ಆ ಥರದ್ದೆಲ್ಲ ವೆರೈಟಿ ಯಾವ ಕ್ರೀಡೆಯಲ್ಲಿ ಇಲ್ಲ, ವಾಲಿಬಾಲಲ್ಲಿ ಮಾತ್ರ ನನ್ನ ಲೆಕ್ಕದೆ. ಓಕೆ, ಇವಾಗ ಚೇತನ್ ಅವರೇ, ಸ್ಕೂಲ್ ಡೇಸ್ ಬಗ್ಗೆ ಸ್ವಲ್ಪ ನೆನಪಿಸ್ಕೊಳ್ಳೋದಾದರೆ ಏನು ಹೇಳ್ತೀರಾ ಅಂತ? ಸ್ಕೂಲ್ ಡೇಯಲ್ಲಿ ಎಂತ ಅಂತ ಹೇಳೋದು, ನಾವು ಮಾಡಿದ್ದು ತಮಾಷೆ ಹೇಳಿ ಪ್ರಯೋಜನಿಲ್ಲ, ಆ ಥರದ್ದೆಲ್ಲ ಮಾಡಿದ್ದೇವೆ. ಒಂದು ದಿವಸ ನಮ್ಮ ಹತ್ರ ಶಾಲೆ ಇರಲಿಲ್ಲ ಒಂದು ನಾಟಕ ಸ್ಕಿಟ್ ಮಾಡಲಿಕ್ಕೆ. ನಮ್ಮದು ಹೆಸರು ಹೇಳೋದಿಲ್ಲ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವರು ಮುಸ್ಲಿಂ ಹುಡುಗಿಯವರು, ಅವರದ್ದು ಶಾಲೆ ಇರ್ತದೆ. ಅವರವರು ನಮ್ಮದು ಯೋಗ ಕ್ಲಾಸ್ ಅಂತ ಇತ್ತು. ನಾನು ಪಟ್ಟೆ ಅಂತ ಮಾಡಿದೆ, ಇನ್ನು PT ಮಾಸ್ಟರ್ ನನಗೆ ಬೈತಾರೆ ಅಂತೇಳಿ ನಾನು ಮತ್ತು ಇನ್ನೊಬ್ಬ ದೋಸ್ತ ನನ್ನ ಫ್ರೆಂಡ್ ಆ ಸಾಲನ್ನು ಕತ್ಕೊಂಡು ಬಂದು ನಾವು ಹಾಕಿ ನಮ್ಮದು ನಾಟಕ ಸ್ಟಾರ್ಟ್ ಮಾಡಿದ್ವಿ. ನಾಟಕ ಅರ್ಧದಲ್ಲಿ ಆಗುವಾಗ ಅವಳು ಎದ್ದು ನಿಂತು ಹೇಳಿದ್ರು, ಎಷ್ಟು ಸರ್ ಅದು ನನ್ನ ಸಾಲ, ಅದು ನನ್ನ ಸಾಲ ಅಂತ. ಅಲ್ಲಿಂದ ಬಿತ್ತು ನಮಗೆ ಪೆಟ್ಟು. ಆ ಥರದ್ದೆಲ್ಲ ಮಾಡಿದ್ವಿ. ಓಕೆ, ಅಂದರೆ ನೆನಪಿಸಿಕೊಳ್ಳುವಂಥದ್ದು ಈ ಜೋಕ್ ವಿಷಯದಲ್ಲಾಗಿರ್ಬೋದು, ಹಾಸ್ಯದ ವಿಚಾರದಲ್ಲಿ ಏನಾದರೂ ನೆನಪಿಸಿಕೊಳ್ಳುವಂಥ ತರಲೆಗಳಾಗಿರ್ಬೋದು, ಅಥವಾ ಏನೋ ಒಂಥರ ಟೀಚರ್ಸ್ಗೆ ಖುಷಿ ಕೊಟ್ಟಿರುವಂಥ ವಿಚಾರ ಅಂಥದ್ದೇನಾದರೂ ನೆನಪಿದೆಯಾ? ಟೀಚರ್ಸ್ಗೆ ಖುಷಿ ಕೊಟ್ಟಿದ್ದೇವೆ.
ಅಂದರೆ ಬೇಜಾರು ಸಹ ಕೊಟ್ಟಿದ್ದೇವೆ ನಾವು. ಅವರು ನಮಗೆ ಹೇಳೋದೇ ಉಂಟು, ನೀನು ಶಾಲೆಗೆ ಬರೋದು ಬೇಡ ಮಾರಿ, ಯಾಕೆ ಕಲಿಯಕ್ಕೆ ಬರ್ತೀವಿ ಆ ಥರದ್ದು ಹೇಳು, ನೀನು ಖಾಲಿ ಛದ್ಮೇಷ ಇದೆ ಉಚ್ಚನದ್ವೇಷ ಅದೆಲ್ಲ ಮಾಡಂತ ಹೇಳ್ತಿದ್ರು. ಶಾಲೆಯದ್ದು ತೆಂಗಿನ ಮರದಲ್ಲೇ ನಾವು ಎಳನೀರನ್ನೆಲ್ಲ ಕತ್ಕೊಂಡು ನಾವು ಆ ಥರದ್ದೆಲ್ಲ ಚೇಷ್ಟೆ ಮಾಡಿದ್ವಿ. ಮತ್ತು ಅಚ್ಚಡ ಶಾಲೆಯಲ್ಲಿರುವಾಗ ಆಫೀಸರೆಲ್ಲ ಬರ್ತಿದ್ರು, ಗೌರ್ಮೆಂಟ್ ಆಫೀಸರ್. ಅಲ್ಲಿ ಒಂದು ತೆಂಗಿನ ಮರ ಇತ್ತು, ಅದರಲ್ಲಿ ನಾನು ಆವಾಗ ಸ್ವಲ್ಪ ಸಪರವಾಗಿ ಇದ್ದೆ. ಚೇತನ್ ಅಲ್ಲಿ ತೆಂಗಿನ ಮರದಿಂದ 2 ಎಳನೀರು ತೆಗಿಬೇಕು, ಅವ್ರು ಬಂದಿದ್ದಾರೆ ಅಂತ. ಆಯ್ತು, ಪಟ್ಟ ಹೋಗಿ ತೆಗ್ದಾಯ್ತು. ನಮ್ಮ ಹತ್ರ 2 ಹೇಳಿದ್ದು, ಅಲ್ಲಿ 4-5 ನಾವು ತೆಗ್ದಾಯ್ತು. ಕತ್ತಿ ಅಂತ ಸಿಲ್ಲ, ಪೆನ್ನಲ್ಲಿ ಇದು ಮಾಡಿ ಹೊಟ್ಟೆ ಮಾಡಿ ಆಯ್ತು, ಕುಡ್ದಾಯ್ತು. ಆ ಥರದ್ದೆಲ್ಲ ಮಾಡಿ ಚೇಷ್ಟೆ ಮಾಡಿ. ಅಂದರೆ ಚೇತನ್ ಅವರ, ನೀವು ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದೀರಾ? ಯಾವ ಥರ ವಿದ್ಯಾಭ್ಯಾಸ ಸಾಗ್ತಾ ಬಂತು ನಿಮಗೆ? ಒಂದು ಕಡೆ ನಿಮಗೆ ಹಾಸ್ಯದ ಕಡೆ ಒಲವಿತ್ತು, ಇನ್ನೊಂದು ಕಡೆ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ಥರ ಒಂದು ಶಿಕ್ಷಣವನ್ನು ಮುಗಿಸಿದ್ರಿ ಅಂತ? ಶಿಕ್ಷಣ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲಿ ತೊಟ್ಟಮ್ಮಲ್ಲಿ ಮಾಡಿದ್ದೆ, ಮಲ್ಪೆ ತೊಟ್ಟಮ್. ಅದಾದಮೇಲೆ ಸುಭಾಷ್ ನಗರ ಅಚ್ಚಡ ಶಾಲೆಗೆ ಬಂದೆ, ಅಲ್ಲಿಂದ 7th ತನಕ. ಅದಾದಮೇಲೆ ಶಂಕರಪುರ ಸೈಂಟ್ ಜಾನ್ ಹೈಸ್ಕೂಲ್ ಶಂಕರಪುರ, ಅದರಲ್ಲಿ ಒಂದು ಸ್ಟ್ರಿಕ್ಟ್ ಅಂತ ಹೇಳಿ ನಮ್ಮನ್ನು ಈ ಥರ ಮಾಡಿ ಇದು ಮಾಡಿದರು. ಮತ್ತು ಅದರಲ್ಲಿ ಎಂಥ ಸ್ಟ್ರಿಕ್ಟ್ ಮಾಡಿದ್ರೆ ಸಹ ನಮ್ಮದು ಚೇಷ್ಟೆ ನಾವು ಮಾಡ್ತೇ ಇರ್ತೀವಿ. ಆ ಥರದ್ದು ಕೋಲ್ ತಗೊಂಡು ಬಂದರೆ ಹೇಳಿದರೆ ಸಹ ಅದು ತುಂಡಾಗಿದ್ದು ಕೋಲನ್ನು ಸ್ಟ್ರೈಟ್ ಮಾಡಿ ಹೊಡಿಯುವಾಗ ಅದು ತುಂಡಾಗ್ತದೆ. ಆ ಥರದ್ದೆಲ್ಲ ನಾವು ಪ್ಲ್ಯಾನಿಂಗ್ ಮಾಡಿಯೇ ಮಾಡ್ತಿದ್ವಿ. ಓಕೆ ಚೇತನ್, ಈಗ ಸರ್ ನಿಮಗೆ ಗೊತ್ತಿರ್ಬೋದು, ಚೇತನ್ ಅವರ ವಿಷಯ ಹೇಳಿದರು. ಇನ್ನು ನೀವು ಒಂದು ಆಟದ ಬಗ್ಗೆ, ಕ್ರೀಡೆ ಬಗ್ಗೆ ಹೇಳೋದಾದರೆ ಕರಾವಳಿಯ ಕ್ರೀಡೆಯ ಪ್ರಾಮುಖ್ಯತೆ ಏನು ಅಂತ? ಕರಾವಳಿಯ ಕ್ರೀಡೆಯ ಪ್ರಾಮುಖ್ಯತೆ ಅಂದರೆ, ಕರಾವಳಿಯಲ್ಲಿ ಗಂಡು ಕಲೆ ಯಕ್ಷಗಾನ ಪ್ರೇಮಿಗಳಿರೋದು. ಈಗ ಅಂದರೆ ಕೆಲವರಿಗೆ ಕ್ರೀಡಾ ಕಲೆಯ ಬಗ್ಗೆ ಇಲ್ಲಿ ಕಬಡ್ಡಿ, ವಾಲಿಬಾಲ್, ಮುಂಚೆಲ್ಲ ಬರೀ ಕ್ರಿಕೆಟ್ಗೆ ಜನ ಮಾರು ಹೋಗ್ತಾ ಇದ್ರು. ಈಗ ಹಾಗಲ್ಲ, ಕಬಡ್ಡಿ ಮತ್ತು ವಾಲಿಬಾಲ್, ಹಾಗೆ ಹಗ್ಗ ಜಗ್ಗಾಟ, ಇದಕ್ಕೆಲ್ಲ ತುಂಬ ಜನ ಪ್ರೋತ್ಸಾಹ ಕೊಡ್ತಾರೆ. ಅಂದರೆ ಮುಂಚೆ ಬರೀ ಹುಡುಗರು ಬರ್ತಾಯಿದ್ರು ಮ್ಯಾಚ್ ನೋಡಲಿಕ್ಕೆ, ಈಗ ಹಾಗಲ್ಲ, ಮಹಿಳೆಯರು ಕೂಡ ಬರ್ತಾರೆ. ಮೊನ್ನೆ ಒಂದು ಟಗ್ ಆಫ್ ವಾರ್ ಮ್ಯಾಚ್ ಇತ್ತು, ಅಲ್ಲಿ ಫುಲ್ಲು ಲೇಡೀಸ್ ಆಡಿಯನ್ಸ್ ಕೂಡ ಇದ್ದರು. ಅಲ್ಲಿ ಇವರದ್ದು ಚೆಂಡೆಯೊಟ್ಟಿಗೆ ಇವರದ್ದೊಂದು ತಾಳ, ಅದು ತುಂಬ ಈಗ ಹಾಗೂ ಇದು ವಾಟ್ಸಪ್ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆದ್ದು ಆ ಪ್ರೋಗ್ರಾಮಲ್ಲಿ ಇವರದ್ದು. ಹಾಗೆ ಓಕೆ ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಚಿಯರ್ ಬಾಯ್ ಚೇತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಸಾಕಷ್ಟು ನಗೆಗಳನ್ನು ಅಥವಾ ಹಾಸ್ಯಗಳನ್ನು ಮಾಡಿ ಜನರ ಮೆಚ್ಚುಗೆ ಗಳಿಸಿದಂತಹ ಚೇತು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ನನಗೂ ಬೋರ್ ಆಗ್ತಿದೆ, 2 ಡೈಲಾಗ್ ಕೇಳೋಣ ಹೇಗಿರುತ್ತೆ ಅಂತ. ನಾವು ಕೂಡ ಸ್ವಲ್ಪ ಏನಷ್ಟು ಜೀವಂತ ಆಗ್ತೀವಿ, ಯಾಕಂದರೆ ಅವ್ರು ಹೇಳ್ತಾ ಇದ್ರು ಕ್ರೀಡೆ ಜೀವಂತ ಆಗಬೇಕಾದ್ರೆ ಅಲ್ಲಿ ಚೇತು ಬರಬೇಕು ಅಂತ. ಈಗ ನನಗೂ ಮಾತಾಡಿ ಸುಸ್ತಾಗ್ತಾ ಇದೆ. ಸೊ ಅವ್ರ ಹತ್ರ 2 ಡೈಲಾಗ್ ಕೇಳೋಣ, ನನಗೂ ಸ್ವಲ್ಪ ಆರಾಮ್ ಸಿಗುತ್ತೆ. ಓಕೆ ಚೇತನ್ ಅವರೇ, ಈಗ ಜನರಿಗೆ ಅದೇ ಡೈಲಾಗ್ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ, 2 ಡೈಲಾಗ್ ಹೇಳಿಬಿಡಿ. ಡೈಲಾಗ್ಸ್ ಶಾಕ್ ಆಯ್ತಾ? ಆಗಲೇಬೇಕು. ಇದು ಅರುಮುಗ ಕೋಟೆ ಕಣು, ಅವನಿಗೆ ಸುಪಾರಿ ಕೊಟ್ಟಿದ್ದು ನಾನು, ಒಡಿ 9. ಮತ್ತು ಜಗ್ಗೇಶ್ ಅದೆಲ್ಲ ಆವಾದರೂ ಕಚ್ಚಾಬಾರ್ದ, ಚೇಲಾದರೂ ಚುಚ್ಚಾಬಾರ್ದ, ಕರಿನಾವು ಕಚ್ಚಾಬಾರ್ದ, ಹೊಟ್ಟೆ ಬರಬಾರ್ದು, ಆ ಥರದ್ದೆಲ್ಲ. ಅಂದ್ರೆ ಅದು ನೀವು ಇವಾಗ ಕೂತ್ ಮಾಡೋದಕ್ಕಿಂತ ನಿಂತ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ವೇಷಗಳಾಗ್ತೀರಾ, ಕಾಸ್ಟ್ಯೂಮ್ಗಳನ್ನ ಹಾಕೊಂಡು ಮಾಡ್ತೀರಾ. ಸೊ ಯಾಕೆ ಇವಾಗ ಒಂದು ಕ್ರೀಡೆಗೆ ಹೋಗ್ತೀರಾ, ಎಕ್ಸಾಂಪಲ್ ಆಗಿ ವಾಲಿಬಾಲಿಗೆ ಹೋಗ್ತೀರಾ, ಅವಾಗ ಒಂದು ವೇಷವನ್ನ ಧರಿಸಿರ್ತೀರಾ. ಸೊ ಆ ವೇಷಕ್ಕೆ ತಕ್ಕಾಗಿರುವ ಹಾಸ್ಯಗಳನ್ನು ಮಾಡ್ತೀರಾ, ಅಥವಾ ಒಂದು ವೇಷ ಒಂದು ಹೆಸರಿಗೆ ಮಾತ್ರ, ಅಂದ್ರೆ ಜನರ ಒಂದು ಅಟ್ರಾಕ್ಷನ್ಗೆ ಮಾತ್ರ ಅಂತ ಅನ್ಕೊಂತೀರಾ, ಹೇಗೆ? ಇಲ್ಲ, ಅದು ಯಾವ ಡ್ರೆಸ್ ನಾವು ಇದು ಕಾಸ್ಟ್ಯೂಮ್ ಹಾಕ್ತೇನೆ ಆ ಥರವೇ, ಅದಕ್ಕಿಂತ ಇನ್ನು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಆ ಥರದ್ದು ಜನರಿಗೆ ನಗಿಸ್ತೇನೆ. ಓಕೆ ಈಗ ಉಪೇಂದ್ರ ಅವರೇ, ಇವರು ಸಾಕಷ್ಟು ಪ್ರೋಗ್ರಾಮ್ಗಳಲ್ಲಿ ನೀವು ನೋಡಿದ್ದೀರಾ. ಸೊ ಒಂದಕ್ಕಿಂತ ಇನ್ನೊಂದು ಪ್ರೋಗ್ರಾಮ್ ನೋಡುವಾಗ ಯಾವ ಥರ ವಿಭಿನ್ನ ಅನಿಸುತ್ತೆ ಇವರದ್ದೊಂದು ಹಾಸ್ಯ ಅಂತ?
ಅದೇಂದರೆ ಪ್ರಾರಂಭದಲ್ಲಿ ಯಾವುದೇ ಕಾಸ್ಟ್ಯೂಮ್ಸ್ ಯೂಸ್ ಮಾಡ್ತಿರ್ಲಿಲ್ಲ ಅವರು, ಬರೀ ಡೈಲಾಗಲ್ಲೇ ಜನರನ್ನು ನಗಿಸ್ತಾ ಇದ್ದರು. ಮತ್ತೆ ಮತ್ತೆ ಕಾಸ್ಟ್ಯೂಮ್ಸಲ್ಲಿ ಅಂದರೆ ಒಂದರಲ್ಲಿ ಅದೊಂದು ಎಂಥ ಟೆರೆ 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 ಅದೊಂದು ಇದು ಫ್ಲೂಟ್ ಇದ್ದೊಂದು ಮ್ಯೂಸಿಕ್ ಬರ್ತಾ ಇತ್ತಲ್ಲ, ಅದನ್ನು ಮಾಡ್ತಾರೆ. ಮತ್ತು ಯಾವುದಾದ್ರೂ ರೆಕಾರ್ಡಿಗೆ ಡ್ಯಾನ್ಸ್ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರದ್ದು ಎಂಟರ್ಟೈನ್ಮೆಂಟ್ ಹಾಗೆ ಹೀಗೆ ಯಾವ ವೇಷದಲ್ಲಿ ಬರ್ತಾರೆ ಅಂತ ಗೊತ್ತಾಗುದಿಲ್ಲ. ಕೊನೆಗೆ ಎಲ್ಲ ಡೈರೆಕ್ಟ್ ಬರೋದು ಅವರು. ಹೌದು, ಡೈರೆಕ್ಟ್ ಎಂಟ್ರಿ. ಹೌದು. ಕೆಲವು ಸಲ ಎಲ್ಲ ಬಿಟ್ಟು ಮಂಡೆಗೆ ಒಂದು ಮುಂಡಸ್ ಕಟ್ಕೊಂಡು ತಾಳ ಹಾಕೊಂಡು ಬರ್ತಾರೆ. ಆ ರೀತಿ ಎಲ್ಲ ಜನರನ್ನು ಯಾವ ರೀತಿ ನಗಿಸ್ತಾರೆ ಅಂತ ಇಲ್ಲ. ಹಾಗೆ ಓಕೆ. ಇವಾಗ ಚೇತನ್ ಅವರೇ, ನಿಮ್ಮನ್ನ ಇವಾಗ ಕೆಲವರು ಕರೀತಾರೆ, ಪ್ರೋಗ್ರಾಮ್ ಇದೆ, ಸಂಭಾವನೆ ಕೊಡುವಂತ. ಯಾಕಂದ್ರೆ ಚಿಯರ್ಸ್ ಗರ್ಲ್ಸ್ ಅಂದ್ರೆ ಅವ್ರಿಗೆ ಇಷ್ಟು ಸಂಭಾವನೆ ಕೊಟ್ಟು ಇಷ್ಟು ಹಣ ಕೊಟ್ಟು ಕರೆಸೋದೆಲ್ಲ ನಾವು ನೋಡಿದ್ದೀವಿ. ನಾರ್ಮಲಿ ಆಗಿ ಕ್ರಿಕೆಟ್ಸ್ ಅಂದ್ರೆ ಅಲ್ಲಿ ಚಿಯರ್ ಗರ್ಲ್ಸ್ ಇರ್ತಾರೆ, ಸೊ ಅವ್ರಿಗೆ ಇಂತಿಷ್ಟು ಹಣ ಕೊಟ್ಟೇ ಕೊಡ್ತಾರೆ. ನಿಮಗೆ ಅಂಥದ್ದೇನಾದ್ರೂ ಈ ತರ ಗೌರವ ಕಾಣಿಕೆ ಆಗಲಿ ಅಥವಾ ಸಂಭಾವನೆ ಕೊಡುವಂಥದ್ದೇನಾದ್ರೂ ಇದೆಯಾ? ಕೊಡ್ತಾರೆ. ನಾನು ಇಷ್ಟರವರೆಗೆ ನಾನು ಹಣಕ್ಕಾಗಿ ನನ್ನ ಡಿಮ್ಯಾಂಡ್ ನನ್ನ ಈ ಥರದ್ದು ಇಷ್ಟರವರೆಗೆ ನಾನು ಮಾಡಲಿಲ್ಲ. ಈಗ ಒಂದು ವೈರಲ್ ಆಗಿದೆ ನನ್ನದೆಲ್ಲದು ವಿಡಿಯೋ ಎಲ್ಲ ನೋಡ್ತಿದ್ದೀರಿ. ಇನ್ನೂ ಕೂಡ ಇದೇ ಕಲೆಯನ್ನು ಉಳಿಸ್ತೇನೆ. ಇನ್ನೂ ಕೂಡ ಸಂಭಾವನೆ ಅಂದರೆ ನಮ್ಮದು ಬಾಡಿಗೆದು ಕಾಸ್ಟ್ಯೂಮ್ ಅದು ಎಷ್ಟುಂಟು ಅಷ್ಟು ತಗೊಳ್ತೇವೆ. ಮತ್ತು ನನ್ನ ಹತ್ರ 2 ಜನ ಬರ್ತಾರೆ, ರಿಕ್ಷಾದಲ್ಲಿ ಬರ್ತಾರೆ. ಮತ್ತು ಎಂಥ ಖರ್ಚುಂಟು ನಮ್ಮ ತೆಗಿತೇವೆ. ಮತ್ತು ಅದು ಬಿಟ್ಟು ನಾವು ಇಷ್ಟು ಹಣ ಮಾಡಬೇಕು, ಇಷ್ಟು ಟಾರ್ಗೆಟ್, ಅದು ಇನ್ನೂ ಸಹ ಬರೋದು ಬೇಡ, ಇನ್ನೂ ಸಹ ಆಗೋದು ಬೇಡ ಅಂತ ದೇವರ ಹತ್ರ ಕೇಳಿಕೊಳ್ತೇವೆ. ಓಕೆ ಓಕೆ. ಇವಾಗ ವಾಲಿಬಾಲ್ ಅಥವಾ ಹೊರಗಡೆ ನೀವು ಜೋಕ್ ಮಾಡೋದುಂಟು, ಮನೆಯಲ್ಲಿ ಹೇಗಿರ್ತೀರಾ ಅಂತ? ಮನೆಯಲ್ಲಿ ನಮ್ಮದು ಮನೆಯಲ್ಲಿ ಹೋಗುವಾಗ ಜೋಕ್ಸ್ ಎಂತಾದರೂ ಮಾತಾಡಿಕೊಂಡು ಹೋಗ್ತಿರ್ತೇನೆ ತುಳುವಲ್ಲಿ. ಮತ್ತು ತಂದೆ ತಾಯಿ ಎಂತಾದರೂ ಒಂದು ಜೋಕ್ಸ್ ಹೇಳ್ತಾರೆ. ಮತ್ತು ಯಾರಾದರೂ ಅದೊಂದು ವಿಷಯ ಆದರೆ ಅವರದೊಂದು ಎಲ್ಲರೂ ಸಹ ಒಂದು ನೆಗಡಿಕೊಂಡೇ ಮನೆಯಲ್ಲಿ ಜೀವನ ನಡೆಸ್ತೇವೆ. ಓಕೆ. ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಚೇತನ್? ಮನೆಯಲ್ಲಿ ತಂದೆ ತಾಯಿ ತಮ್ಮ ಮತ್ತು ನಾನು. ಓಕೆ ಓಕೆ. ಇವಾಗ ಈ ಥರ ಎಲ್ಲ ಇರಬೇಕಾದ್ರೆ ಒಂದು ನಿಮ್ಮ ಮನೆಯಲ್ಲಿ ಒಂಥರ ಖುಷಿಯಾಗಿರ್ತೀರ ಜೋಕ್ಸ್ ಮಾಡ್ಕೊಂಡು ಆ ಥರ ಅಂತ. ಸೊ ನೆರೆ ಮನೆಯವರು ನೇಬರ್ಸ್ಗಳಿರ್ತಾರಲ್ಲ, ಅವರು ಚೇತನ್ ಒಂದು ಬಾರಿ ಹೇಳೋ ಈ ಡೈಲಾಗ್ ಅಥವಾ ಈ ಥರ ಮಾಡು ಅಂತ ಏನಾದರೂ ಹೇಳಿದೆಯಾ? ಆ ಥರ ಹೇಳಿದಂತಿಲ್ಲ. ಆದರೆ ನಾನು ಬರುವಾಗನೇ ಅವರು ಎಂಥದ್ದು ಕಾಮಿಡಿ ಅದು ನಾ ಕಡೆ ಬಿಡ್ತಾರೆ. ಎಂತ ನಾನು ಯಾವ ಒಂದು ಹೋದರೆ ಸಹ ಅದೊಂದು ಎಂತ ಅಂತ ಗೊತ್ತಿಲ್ಲ, ಅದು ಆಟೋಮೆಟಿಕ್ಕಾಗಿ ನನ್ನ ಹತ್ರ ಡೈಲಾಗ್ ಸಹ ಎಂಥದ್ದು ಮಾತಾಡೋದಾ ಎಂಥದ್ದು ಬರ್ತದೆ. ಓಕೆ. ಇವಾಗ ಇಷ್ಟೆಲ್ಲ ಮಾಡ್ತೀರಲ್ಲ ಶ್ವೇತಾ, ನಿಮಗೆ ಪ್ರೇರಣೆ ಯಾರು ಮಾಡಬೇಕು ನನಗೆ ಈ ಥರ ಹಾಸ್ಯ ಮಾಡಿ, ಯಾರನ್ನು ನೋಡಿ ನೀವು ಕಲ್ತ್ರಿ ಅಂತ? ಈಗ ಕೆಲವರು ಕ್ರಿಕೆಟರ್ಸ್ಗಳಿಗೆ ನಾನು ಇವರನ್ನು ನೋಡಿ ಈ ಥರ ಆಗಬೇಕು ಅಂತಿರುತ್ತೆ. ನಿಮಗೆ ಯಾರನ್ನು ನೋಡಿ ಈ ಥರ ಆಗಬೇಕು ಅನ್ಸಿರೋದು, ನಾನು ಮತ್ತೊಬ್ಬರನ್ನ ನಗಿಸ್ಬೇಕು ಅಂತ ಅನ್ಸಿರುವಂಥದ್ದು? ನಗಿಸ್ಬೇಕು ಅನ್ಸಿರೋದು ನಾನು ಯಾರನ್ನು ನೋಡಿ ಸಹ ನಾನು ಈ ಥರ ಅಂತ ಅವರಾಗಿ ಆಗಬೇಕು ಈ ಥರ ಅಂತ ಎನ್ಸ್ಲೇ ಇಲ್ಲ, ಕನಸು ಮನಸ್ಸಲ್ಲಿ ಸಹ ಎನ್ಸ್ಲಿಲ್ಲ ಆ ಥರ ಆಗಬೇಕಂತ. ಮತ್ತು ಇನ್ನೂ ಸಹ ನಾನೊಂದು ಹೇಳ್ತೇನೆ, ಕೆಲವರು ಕಾಮಿಡಿ ಮ್ಯಾನ್ ಸಣ್ಣವರು ಇದ್ದಾರೆ, ನನ್ನಕ್ಕಿಂತ ದೊಡ್ಡವರು ಸಹ ಇದ್ದಾರೆ. ಮೈನ್ ಅಂತ ಹೆಸರೇ ಅವನು ಮೈನ ಕಾರ್ಕಳ. ಅವನದೊಂದು ಡ್ಯಾನ್ಸ್ ಆಗಲಿ ಒಂದು ಅವ ಪಿಚ್ಚದ್ದೆಲ್ಲ ಲೈನ್ಸ್ ಎಲ್ಲ ಕ್ಲೀನ್ ಮಾಡುವ ಆ ಥರದ್ದೆಲ್ಲ ಒಬ್ಬ ಟ್ಯಾಲೆಂಟ್. ಮತ್ತು ಸುರೇಂದ್ರ ಅಂತ ಅವರು ಒಬ್ಬರಿದೆ. ಮತ್ತು ನೀಲೇಶ್ ಅಂತ ಇಲ್ಲಿ ಬ್ರಹ್ಮರ ಆ ಸೈಡೆಲ್ಲ ನೀಲೇಶ್ ಅಂತ ಕನ್ನಡದವರು ನೀಲೇಶ್ ಅಂತ. ಈಗ ಅವರು ಸಹ ಎಲ್ಲರೂ ಸಹ ನಮ್ಮ ಫ್ರೆಂಡ್ ಸರ್ಕಲ್ ಆಗಿ ಎಲ್ಲ ಒಟ್ಟಿಗೆ ಹೋಗುವಾಗ ಅವರದ್ದೊಂದು ಸೈಡ್ ಕಾಮಿಡಿ, ನಮ್ಮದು ಆ ಸೈಡಿಗೆ ಹೋಗುವಾಗ, ಈ ಸೈಡೆಲ್ಲ ಇರುವಾಗ ನಮ್ಮದು ಆ ಥರ. ಓಕೆ ಓಕೆ. ಇವಾಗ ಸರ್ ನಿಮಗೆ ಇಷ್ಟೆಲ್ಲ ಕಲೆಗಳಿದೆ, ಕ್ರೀಡೆ, ಕರಾವಳಿಯಲ್ಲಿ ಕ್ರೀಡೆ ಅಂದರೆ ಬೆಳೀತಾ ಇದೆ, ಫೇಮಸ್ ಆಗ್ತಾ ಇದೆ. ಇವಾಗ ಕಬಡ್ಡಿ, ಆಮೇಲೆ ಹಗ್ಗ ಜಗ್ಗಾಟ, ಕೆಸರು ಗದ್ದೆ ಆಟ, ಇದೆಲ್ಲ ನಮ್ಮ ಜಾನಪದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಆಟ. ಅದು ಇವಾಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗಮನ ಸೆಳೀತಾ ಇದೆ. ಸೊ ನಿಮಗೆ ಅನಿಸೋ ಪ್ರಕಾರ ಕ್ರೀಡೆ ಇವಾಗ ಯಾವ ಥರ ಬದಲಾಗ್ತಾ ಇದೆ, ಯಾವ ಥರ ಕ್ರೀಡೆಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥದ್ದು? ನಿಜವಾಗಿ ಮುಂಚೆ ಎಲ್ಲ ನಿಜವಾಗಿ ಕಬಡ್ಡಿ ಅಂದರೆ ಅದು ಅಪ್ಪಟ ಈ ಮಣ್ಣಿನ ಕ್ರೀಡೆ, ಅದು ದೇಶೀಯ ಕ್ರೀಡೆ. ಮುಂಚೆ ಅಷ್ಟು ಸ್ಕೋಪ್ ಇರಲಿಲ್ಲ. ಈ ಪ್ರೋ ಕಬಡ್ಡಿ ಎಲ್ಲ ಬಂದಮೇಲೆ ನಮ್ಮ ಕಾರ್ಕಳ ತಾಲೂಕಿನ, ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಮಮತಾ ಪೂಜಾರಿ ಇರ್ಬೋದು, ದೊಂಡಂಗಡಿಯ ಸುಕೇಶ್ ಹೆಗಡೆ ಇರ್ಬೋದು, ಅವರೆಲ್ಲ ಪ್ರೋ ಕಬಡ್ಡಿಯಲ್ಲಿ ಮಿಂಚಿ ಮಮತಾ ಪೂಜಾರಿ ಅವರು ಕ್ಯಾಪ್ಟನ್ ಆಗಿ ಗೋಲ್ಡ್ ಮೆಡಲ್ ಕೂಡ ತಂದುಕೊಟ್ರು. ಹಾಗಾಗಿ ಕಬಡ್ಡಿ ಕೂಡ ಒಳ್ಳೆ ಸ್ಕೋಪ್ ಸಿಕ್ತು. ಮುಂಚೆ ಪ್ಲೇಯರ್ಸ್ಗೆ ಯಾವುದೇ ಒಂದು ಇಮೇಜ್ ಇರಲಿಲ್ಲ, ಸಂಭಾವನೆ ಇರಲಿಲ್ಲ. ಈಗ ಆಗಲ್ಲ, ಪ್ರೋ ಕಬಡ್ಡಿಯಲ್ಲಿ ಎಷ್ಟೆಷ್ಟೋ ಹಣಕ್ಕೆ ಅವರು ಬಿದ್ದಾಗ್ತಾರೆ. ಹಾಗಾಗಿ ಫೈನಾನ್ಷಿಯಲ್ ಕೂಡ ಅವರು ಸ್ಟ್ರಾಂಗ್ ಆಗಿದೆ. ಹಾಗೆ ಎಲ್ಲ ಕಡೆ ಸಪೋರ್ಟ್ ಸಿಗ್ತದೆ. ಮುಂಚೆ ಒಂದು ಕಬಡ್ಡಿ ಮ್ಯಾಚ್ ಅಂದರೆ 5,000 2,000 ಎಲ್ಲ ಬಹುಮಾನ ಇತ್ತು. ಈಗಾಗಲ್ಲ, ಒಂದು ಟೀಮ್ ಬರಬೇಕು, ಟೀಮ್ ಸ್ಪಾನ್ಸರ್ ಅಂತ ಮಾಡ್ತಾರೆ. ಅವರಿಗೆ ಇಲ್ಲಿ ವಿನ್ ಆದರೆ ಬಹುಮಾನ ಬೇರೆ, ಜೊತೆಗೆ ನೀವು ಟೀಮ್ ಬರೋದಾದರೆ ನಾವು ಇಷ್ಟು TAD ಕೊಡ್ತೇವೆ ಇಷ್ಟಂತ ಒಬ್ಬರು ಯಾವುದೋ ಒಂದು ಫ್ರ್ಯಾಂಚೈಸ್ನವರು ಅವರಿಗೆ ಸ್ಪಾನ್ಸರ್ ಮಾಡ್ತಾರೆ. ಹಾಗೆ ಸಹಕಾರ ಸಿಗ್ತಾ ಇದೆ.
ಒಳ್ಳೆ ಸಪೋರ್ಟ್ ಸಿಗ್ತದೆ. ಅಲ್ಲ, ಯಾವ ತರ ಬದಲಾಗಿದೆ ಇವಾಗ ಕ್ರೀಡೆ ಅನ್ನುವಂಥದ್ದು, ಸೊ ಇನ್ನು ಯಾವ ತರ ಬೆಳಿಬೇಕು ಅನ್ನುವಂಥದ್ದು? ಅಂದ್ರೆ ಕ್ರೀಡೆಗೆ ಮೇನ್ ತರಬೇತಿ ಬೇಕು. ಬರೇ ನಾನು ಒಂದು ಗ್ರೌಂಡ್ ಅಲ್ಲಿ ಹೋಗಿ ಆಡ್ತೇನೆ ಅಂತ ಹೇಳಿ ಆಗುದಿಲ್ಲ. ನೀವು ಸಾಕಷ್ಟು ಕ್ರೀಡೆಗಳಲ್ಲಿ ಭಾಗವಹಿಸಿ ಕಮೆಂಟ್ರಿ ಕೊಟ್ಟಿದ್ದ, ನಿಮ್ಮ ಒಂದು ಅನುಭವಕ್ಕೆ ಬಂದ ಯಾರದೇ ಒಬ್ಬ ಸಾಧನೆ ಮಾಡಿದಾನೆ ಅಂದ್ರೆ ಅದರ ಹಿಂದೆ ದೊಡ್ಡ ಪ್ರಯತ್ನ ಇರ್ತದೆ, ಅವನದ್ದು ಅಷ್ಟೇ ದೊಡ್ಡ ತ್ಯಾಗ ಇರ್ತದೆ. ನಾವೇನ್ಬೋದು, ನಾವು ಇವತ್ತು ಒಬ್ಬ ಕ್ಯಾಪ್ಟನ್ ಆದ ಎಷ್ಟು ಒಳ್ಳೆ ಆಡ್ತಾ ಇದ್ದಾನೆ ಅಂದ್ರೆ ಕೂಡಲೇ ಸಡನ್ ಆಗಿ ಫೇಮಸ್ ಆಗಲ್ಲ. ಅದರ ಹಿಂದೆ ಅವನದ್ದು ತುಂಬಾ ಸ್ಯಾಕ್ರಿಫೈಸ್ ಇರ್ತದೆ, ತುಂಬಾ ಪರಿಶ್ರಮ ಇರ್ತದೆ. ಯಾರೇ ಆಗಿರ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾನೆ ಅಂದ್ರೆ ಅದ್ರ ಹಿಂದೆ ಅಷ್ಟೇ ದೊಡ್ಡ ಮಟ್ಟದ ಪರಿಶ್ರಮ ಖಂಡಿತ ಇದ್ದೇ ಇರ್ತದೆ. ಸೊ ಯಾರು ಕ್ರೀಡೆಯಲ್ಲಿ ಬೆಳಗಬೇಕು ಅಂತ ಇರ್ತಾರೆ ಅವರು ಒಳ್ಳೆಯ ತರಬೇತಿಯನ್ನು ಪಡ್ಕೊಳ್ಬೇಕು, ದೇಹವನ್ನು ದಂಡಿಸಬೇಕು, ಸಾಧನೆ ಮಾಡಬೇಕು. ಖಂಡಿತ ಪರಿಶ್ರಮ ಪಟ್ಟರೆ ಯಶಸ್ಸು ಖಂಡಿತ ಇದೆ. ಓಕೆ, ಚೇತನ್ ಅವರೇ, ನೀವು ಆಗದಿಂದ ಹೇಳ್ತೀವಿ ನನಗೆ ವಾಲಿಬಾಲ್ ಅಂದರೆ ತುಂಬ ಅಂದರೆ ಇಷ್ಟದ ಆಟ, ನನಗೆ ತುಂಬ ಇಷ್ಟ ಅಂತ. ನಿಮಗೆ ವಾಲಿಬಾಲ್ ಪ್ಲೇಯರ್ ಯಾರು ಇಷ್ಟ ನಮ್ಮ ಕರಾವಳಿಯಲ್ಲಿ ಅಂತ? ಅದೇ ನನಗೆ ಎನಿಸ್ತಿದ್ದದು ಕೇಳ್ತೀರಂತ ಪ್ರಶ್ನೆ. ತುಂಬ ಜನ ಇದ್ದಾರೆ, ಅದರಲ್ಲಿ ಗುಬ್ಬಿ ರವಿ ಅಂತ ಇಂಡಿಯನ್ ಪ್ಲೇಯರ್, ಅವರು ಸಹ ಒಳ್ಳೆ ಪ್ಲೇಯರ್. ಮತ್ತು ಪಾಸರ್, ಸಮೀರ್, ರಿಯಾಜ್, ಅನುಷು, ರಾಕಿ, ಅಶ್ವಾಲ್, ರೈಜಾನ್, ರೆಬೆಲ್, ನವೀನ್ ಕಾಂಚನ್. ಅವನಿಗೆ ನಾನೊಂದು ವ್ಯವಸಾಯ ನಿಮ್ಮ ಹತ್ರ ಒಂದು ಇಷ್ಟು ಲಿಸ್ಟ್ ಇದೆಯಾ ಅಂತ ಬಿಟ್ರೆ ಯಾರು ಒಬ್ರು ಅಂತ ಹೇಳಿದ್ರೆ ಎಲ್ಲರೂ ಇಲ್ಲ ಆ ಥರ ಅವ್ರಿಗೆ ಸಹ ಅಂದರೆ ಯಾರಂತೆಲ್ಲ ನಮ್ದು ಎಲ್ಲ ಕಾಮಿಡಿ ಮ್ಯಾನ್. ನವೀನ್ ಕಾಂಚನ್ಗೆ ಹೊಸತಾಗಿ ಹೆಸರಿಟ್ಟಿದ್ದೇನೆ, ಉಸೇನ್ ಬೋಲ್ಟ್ ಅಂತ. ವಾಲಿಬಾಲಿನ ಉಸೇನ್ ಬೋಲ್ಟ್ ಅಂತ. ಆ ಥರದ್ದೆಲ್ಲ ತುಂಬ ಜನ ಇದ್ದಾರೆ ಒಳ್ಳೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಹ ಉತ್ತಮ ಪ್ಲೇಯರ್ಸ್ ಎಲ್ಲ ಇದ್ದಾರೆ. ನಿಮಗೆ ಈಗ ಹೇಳಿದ್ರಿ ಗುಬ್ಬಿ ರವಿ ನಿಮಗೆ ತುಂಬಾ ಇಷ್ಟ ಅಂತ. ಯಾಕೆ ಅವರು ಇಷ್ಟ, ಯಾವ ಕಾರಣಕ್ಕೆ ಅವರು ಇಷ್ಟ ನಿಮಗೆ? ಅವರು ಎಷ್ಟೇ ದೊಡ್ಡ ಗೇಮ್ ಆಗಲಿ, ಎಷ್ಟೇ ದೊಡ್ಡ ಫೈಟ್ ಮ್ಯಾಚ್ ಆಗಲಿ, ಒಂದು ಚೂರು ಟೆನ್ಷನ್ ಮಾಡೋದಿಲ್ಲ. ಅವರದ್ದು ಎಂಥ ಗೇಮ್ ಉಂಟು ಆ ಸ್ಪಿರಿಟಿ. ಎದುರಲ್ಲಿ ಎಷ್ಟೇ ದೊಡ್ಡ ಐಟಿ ಇರಲಿ ಅಂತ ಇರಲಿ, ಅವರ ತಲೆ ಖರ್ಚು ಮಾಡಿ ಇದು ಮಾಡ್ತಾರೆ. ಮತ್ತು ಅವನು ಬೇಕಾದರೆ ಸಿಟ್ಟು ಬಂದು ಈಗ ಮಸಲಿ ಇದು ಮಾಡಿದರೆ ಸಹ ಸೈಲೆಂಟ್ ಗೇಮ್, ಮೊದಲೇ ಡ್ರಾಪ್ ಆಗಿ ಅವರನ್ನು ಗೇಮ್ ಮಾಡ್ತಾರೆ ಆ ಥರ. ಅವರಿಗೆ ಇವಾಗ ಇಂಜುರಿ ಆಗಿದೆಯಾ? ಇಲ್ಲ ಅದು ಅನೂಪ್ ಡಿಕೋಸ್ಕ್ ಅಂತ, ಅವರು ಸಹ ಒಳ್ಳೆ ಪ್ಲೇಯರ್, ಕುಂದಾಪುರದವರು. ಅವರು ಸಹ ನಮ್ಮದು ಒಳ್ಳೆ ಪರಿಚಯ. ಅವರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ ಮೊನ್ನೆ. ಯಾಕೆ ಗುಬ್ಬಿ ರವಿ ನಿಮಗೆ ಫೇಮಸ್, ಅವ್ರು ಆಟ ಆಡ್ತಿದ್ದಾರೆ. ಸದ್ಯದ ಬಂದ ಪ್ರಕಾರ ಅವ್ರು ಇವಾಗ ಆಟ ಆಡ್ತಾ ಇಲ್ಲ ಅನ್ನೋಂಥದ್ದು ಸಿಕ್ಕಿದೆ. ಅವ್ರು ಆಟ ಆಡ್ತಿದ್ದಾರಾ ಅಥವಾ ಇಲ್ವೋ? ಆಟ ಆಡ್ತಿದ್ದಾರೆ ಅಂದರೆ ಸ್ವಲ್ಪ ಈಗ ಎಂತ ಆಗಿದೆ ಅಂದರೆ, ಈಗ ಸಣ್ಣವರೆಲ್ಲ ಈಗ ಚೇಂಜ್ ಆಗಿದೆ ಮಾಡೆಲ್ ಚೇಂಜ್ ಆಗಿದೆ ಈಗ. ಹಾಗಿದ್ರೆ ಇನ್ ಮುಂದೆ ಚೇತು ಬದಲು ಇನ್ನೊಬ್ರು ಜೂನಿಯರ್ ಖಂಡಿತ ಬರಲೇಬೇಕು. ಬಂದಿದ್ದಾರೆ ಯಾರಾದ್ರೂ ಜೂನಿಯರ್ ಚೇತು? ಬರಬೇಕು. ನನ್ನದು ಅಷ್ಟೇ ಅಭಿಪ್ರಾಯ, ಬರಬೇಕು. ನನ್ನದು ಎಷ್ಟು ನಗರಿಸ್ಲಿಕ್ಕೆ ಉಂಟು ಆ ಥರ ಇನ್ನೊಬ್ರು ಸಹ ಟ್ರೈ ಮಾಡಿ ಅವರು ಮುಂದೆ ಬರಬೇಕು. ಆ ಥರ ನಮ್ಗೆ ಖುಷಿ. ಇವಾಗ ಚೇತನ್ ಅವರು ಗ್ರೌಂಡಲ್ಲಿ ನಗಿಸ್ತಾರೆ, ಜನರನ್ನ ನಗ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಗ ಯಾರಾದ್ರೂ ಬಂದು ಅವರು ನಗ್ಸುವಂಥದ್ದು ನಿಮ್ಮ ಜೊತೆ ಬಂದು ಕೈ ಜೋಡಿಸಿ ಹಾಗೇನಾದ್ರೂ ಆಗಿದೆಯಾ? ಆ ಥರದ್ದೆಲ್ಲ ಮಾಡಿದ್ದಾರೆ. ಈಗ ಒಂದು ಹೊಸತ್ತು ಕುಣಿಯುವಾಗ ಅವರು ಕುಣಿಯೋದು ಬಂದು ಆ ಥರ ಏನಾದರೂ ಮಾಡಿದ್ದಾರೆ? ಕುಣಿಲಿಕ್ಕೆ ಆ ಥರದ್ದು ಎಂತ ಮಾಡಲಿಲ್ಲ. ಮತ್ತು ಡೈಲಾಗ್ಸ್ ಹೇಳುವಾಗ ಒಂದು ಎಂತಾದರೂ ರಿಪೀಟ್ ಅಂತ ಹೇಳ್ತಾರೆ. ನಾನು ಅದಕ್ಕೆ ರಿಪೀಟ್ ಹೇಳಿ ಆಗ್ತದೆ. ಈಗ ಒಂದು ಎಂಥ ಡೈಲಾಗ್ ಹೇಳಿದರೆ ಅಂತ ಹೇಳ್ತಾರೆ, ಅದಕ್ಕೆ ನಾ ಪೋ 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 ಅಂತ ಹೇಳ್ತೀನಿ. ಆ ಥರದ್ದೆಲ್ಲ ಮಾಡ್ತೀರಾ? ಸೊ ಒಂದು ಪ್ರೋಗ್ರಾಮ್ ಅಂದರೆ ಸಂಜೆಯಿಂದ ಬೆಳಿಗ್ಗೆ ತಾನೇ ಇರುತ್ತೆ, ನಿದ್ದೆ ಕೆಡಬೇಕು ಅಂದರೆ ಕಂಟಿನ್ಯೂಸ್ ಜೋಕ್ಸ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ, ಮೈಂಡ್ ವರ್ಕ್ ಮಾಡಬೇಕಲ್ಲ. ಸೊ ಯಾವ ಥರ ಅಂದರೆ ಪ್ರಾಕ್ಟೀಸ್ ಮಾಡುವಂಥದ್ದು ಆ ಥರದ್ದು ಏನಾದರೂ ಇದೆಯಾ ಅಂತ? ಪ್ರಾಕ್ಟೀಸ್ ಅಂತೆಲ್ಲ, ಒಂದು ಸೈಲೆಂಟ್ ಆದರೆ ದಾನಿ ಚಪ್ಪೆ ಪಾತೇರ ಜರತ ಆ ಥರ ಹೇಳ್ತಾರೆ. ಮತ್ತೆ ಆಯಿತು ಇನ್ನೊಂದು, ಮತ್ತೆ ನನಗೆ ಒಂದು ಇಂಟ್ರೆಸ್ಟ್ ಗೇಮ್ ಆಗಬೇಕು. ಇದೆಲ್ಲ ಮತ್ತು ಉಪೇಂದ್ರನ್ ಇದ್ದರೆ ಮತ್ತು ಬೇರೆ ಯಾವ ಕಾಮೆಂಟ್ರಿ ಅವರು ಇದ್ದರೆ ಸಹ ಸ್ವಲ್ಪ ನನಗೆ ಒಂದು ಇದು ಸೂಚನೆ ಕೊಡ್ತಾರೆ, ಚೇತು ಅಂತ ಕರೆದು ಬಿಡ್ತಾರೆ. ಮತ್ತೆ ಆಟೋಮೆಟಿಕ್ ಗೇಮ್ ಸ್ಪಿರಿಟ್, ಅದು ಒಳ್ಳೆ ಗೇಮ್ ಆಗಿದ್ರೆ ಪಕ್ಕ ಬಿಡುದಿಲ್ಲ. ನಾನು ಅಷ್ಟು ನಿದ್ರೆ ಎಲ್ಲ ಓಡಿ ಹೋಗಿ ಇರ್ತೇನೆ ಆ ಥರ. ನೀವದೇ ಅಂದರೆ ಒಂದು ಕಡೆ ಜನರನ್ನ ನಗಿಸ್ಬೇಕು, ಇನ್ನೊಂದು ಕಡೆ ಗೇಮಿಗೂ ಕಾನ್ಸಂಟ್ರೇಷನ್ ಕೊಡಬೇಕು. ಎರಡನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅದಂದರೆ ಒಂದು ಬ್ಯಾಲೆನ್ಸ್ ಅಂದರೆ ಒಂದು ಈಗ ಎಂತಾದರೂ ಪಾಸ್ ಆದ, ಇಲ್ಲಾಂದರೆ ಎಂಥದ್ದು ಹೊಡೆದ ಶಾರ್ಟ್ ಪಾಸ್, ಇಲ್ಲಾಂದರೆ ಕಮೆಂಟ್ರಿ ಉಪೇಂದ್ರ ಅಣ್ಣ ಇಲ್ಲ ಇರೋದು ಅವ್ರು ಎಂಥಾದ್ರು ಒಂದು ಡೈಲಾಗ್ಸ್ ಹೇಳಿದರು, ಅದಕ್ಕೆ ಪಟ್ಟ ಅವ್ರು ಹೇಳುವಾಗ ನಂದು ಅಲ್ಲಿ ಗೇಮ್ಸ್ ಉಂಟು, ಇಲ್ಲಿ ಗೇಮಲ್ಲಿ ಸಹ ನೋಡ್ತೇನೆ, ಅದು ಸಹ ಪಟ್ಟ ಹೇಳಿಬಿಡ್ತೇನೆ ಆ ಥರ. ಓಕೆ, ಈಗ ಸಾಕಷ್ಟು ಗೇಮ್ಸ್ಗಳಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ, ಒಂದೊಂದಕ್ಕೂ ಒಂದೊಂದು ರೀತಿ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಅಂಥದ್ದು ಕ್ರಿಟಿಕಲ್ ಕಂಡೀಷನ್ಸ್ ಬಂದಿರುವಂಥದ್ದು ಅಂದರೆ ತೊಂದರೆಗಳಾಗಿರುವಂಥದ್ದು ಈ ಥರ ನಗಾಡಿಸುವಾಗ
ಯಾರಾದರೂ ಪಬ್ಲಿಕ್ಸ್ ಬೈದಿರುವಂಥದ್ದು ಯಾಕಪ್ಪ ಈ ಥರ ಮಾಡ್ತೀಯಾ ಅಂತೇಳಿ ಅಂಥದ್ದೇನಾದರೂ ಸಿಚುವೇಶನ್ಸ್ ಬಂದಿದೆ? ನೀವು ಹೇಳಿದ್ದು ಕರೆಕ್ಟ್. ಗೇಮ್ಸ್ ಅಂದರೆ ಅದು ಸೀರಿಯಸ್ ಇರ್ತದೆ ಮ್ಯಾಚ್. ಯಾಕಂದರೆ ಆ ರ್ಯಾಲಿ ಆಗ್ತಿರುವಾಗ ರೆಫ್ರೀಸ್ ಯಾರಿದ್ದಾರೆ ಅವರ ಕಾನ್ಸಂಟ್ರೇಷನ್ ಹಾಳಾಗಬಾರ್ದು, ಬೇರೆ ಸೌಂಡ್ಸ್ ಎಲ್ಲ ಬರಬಾರ್ದು, ಇವರ ವಿಸಿಲ್ನ ಸದ್ದು ಪ್ಲೇಯರ್ಸಿಗೆ ಕೇಳಬೇಕು. ಅದು ನಮಗೆ ಸಾಧಾರಣ ಗೊತ್ತಾಗಿದೆ. ಅಂದರೆ ಎಲ್ಲಿ ಮ್ಯಾಚ್ ತುಂಬ ಟಫ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ, ಆವಾಗ ನಾವೆಲ್ಲ ಸೈಲೆಂಟ್ ಆಗಿರ್ತೇವೆ. ಆ ಟೈಮಲ್ಲಿ ಯಾವುದೇ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ. ಎಲ್ರಿಗೂ ಗೊತ್ತಾಗ್ತದೆ ಇದು ಸೀರಿಯಸ್ ಕಂಡೀಷನ್ ಇದೆ ಮ್ಯಾಚ್. ಯಾಕಂದ್ರೆ ಅವರು ಇನ್ನೊಂದ್ ಕಡೆ ಪ್ಲೇಯರಿಗೂ ಸಿಟ್ಟು ಬರುವುದು, ಅವರ ಕಾನ್ಸಂಟ್ರೇಷನ್ ಕೂಡ ಅವ್ರು ಏನ್ ಮಾಡ್ಲಿಕ್ಕೂ ರೆಡಿ ಇರ್ತಾರೆ. ಅಂದ್ರೆ ಅಷ್ಟು ಸಿಟಿನಲ್ಲಿ ಇರ್ತಾರೆ. ಆ ಸಿಟಿನಲ್ಲಿ ಅವ್ರಿಗೆ ಬರೀ ಮ್ಯಾಚಿನ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಇರ್ತದೆ. ಹಾಗಿರುವಾಗ ನಾವು ಅದಕ್ಕೆಲ್ಲ ರಗಳೆ ರ್ಯಾಲಿ ಆಗುವಾಗ ನಾವು ಸೈಲೆಂಟ್ ಆಗಿರ್ತೇವೆ. ಓಕೆ, ಇವಾಗ ಸಾಕಷ್ಟು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಸಂಘ ಸಂಸ್ಥೆಗಳು ಚೇತನ ಇನ್ವೈಟ್ ಮಾಡ್ತಾರಾ? ಮಾಡ್ತಾರೆ, ಎಲ್ಲರೂ ಸಹ ಮಾಡ್ತಾರೆ. ನಮಗೆ ಖುಷಿ ಆಗ್ತದೆ. ಅದು ಎಲ್ಲರೂ ಸಹ ಈಗ ಎಲ್ಲರೂ ಸಹ ಕರೀತಾರೆ. ಈಗ ಒಂದು ವಿಶೇಷತೆ ಅಂದರೆ ಈಗ ಹೆಂಗಸರೆಲ್ಲ ಮ್ಯಾಚಿಗೆ ಬರೋದಿಲ್ಲ. ಹಾಗಾಗಿ ಯೂಟ್ಯೂಬಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದಾರೆ. ಈಗ ಅಂದರೆ ನನ್ನದು ಕೊಚ್ಚಿಕೊಳ್ಳೋದಲ್ಲ, ಆ ಥರದ್ದೆಲ್ಲ ನೋಡಿ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ. ಮ್ಯಾಚಲ್ಲಿ ಈಗ ಕೂಡ ಲೇಡೀಸ್ ಅವರು ಬರ್ತಿದ್ದಾರೆ. ಒಂದು ಮ್ಯಾಚ್ ನೋಡುವ, ಈ ಥರದ್ದೆಲ್ಲ ಗೇಮ್ಸ್ ಉಂಟು, ಮತ್ತು ಈ ಥರದ್ದೆಲ್ಲ ಕಾಮಿಡಿ ಎಲ್ಲ ಆಗ್ತಾ ಉಂಟು. ಆ ಥರದ್ದೆಲ್ಲ ಈಗ ಬರ್ತಿದ್ದಾರೆ. ತುಂಬ ಜನ ಫ್ಯಾನ್ಸ್ ಎಲ್ಲ ಇದ್ದಾರೆ ಈಗ. ಆ ಥರದ್ದು ನಿಮ್ಮದು ಭಾರಿ ಕಾಮಿಡಿ ಒಳ್ಳೆ ಆಗ್ತದೆ ಆ ಥರ ಹೇಳ್ತಾರೆ. ಓಕೆ, ಚೇತನ್ ಅವ್ರೀಗ ಟೋಟಲ್ ಎಷ್ಟು ಪ್ರೋಗ್ರಾಮ್, ಈ ಥರ ಪ್ರೋಗ್ರಾಮ್ಗಳಲ್ಲಿ ಎಷ್ಟು ಈ ಥರ ಪ್ರೋಗ್ರಾಮ್ ಕೊಟ್ಟಿದ್ದೀರಾ? ಅಂದರೆ ನಗಾಡ್ಸುವಂಥ ಪ್ರೋಗ್ರಾಮ್ಗಳು ಎಷ್ಟು ಕೊಟ್ಟಿದ್ದು ನೆನಪಿದೆಯಾ? ಒಂದು ಇಂತಿಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ಬೋದಾ? ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಹಂಗಾದ್ರೆ ತುಂಬಾ ಕೊಟ್ಟಿದ್ದೀರಾ? ತುಂಬಾ ಕೊಟ್ಟಿದ್ದೇನೆ. ಈ ಸೀಸನ್ ಇದ್ದು ಸ್ಯಾಟರ್ಡೆ ಎಲ್ಲ ಬುಕ್ಕಿಂಗ್ ಫುಲ್. ಪ್ರತಿ ಸ್ಯಾಟರ್ಡೆ ಇರುತ್ತಲ್ಲ ಮ್ಯಾಚ್, ಆ ಥರದ್ದು ಎಲ್ಲ ಬುಕ್ಕಿಂಗ್. ಈಗ ಎಲ್ಲ ಎಲ್ಲಿ ಹೋದ್ರೆ ಸಹ ಈಗ ಊಟಕ್ಕೆ ಹೋದ್ರೆ ಇವಾಗ ಚೇತನಿಗೆ ಕೂರಕ್ಕೂ ಪುರ್ಸೋತಿಲ್ಲ ಅಂತ ಆಯ್ತಾ? ಹಂಗಿದ್ರೆ ಆ ಥರ ಅಂತೇಳಿ ಕೆಲಸ, ನಮ್ಮದು ಜೀವನ ಪರ್ಯಂತ ಕೆಲಸ ಉಂಟು. ಶನಿವಾರ ಸಂಜೆ ಆದಿತ್ಯವಾರ ಒಂದು ವೀಕೆಂಡಿಗೆ ಒಂದು ಮಸ್ತ್ ಮಜಾ ಅಂತ. ಮಸ್ತ್ ಮಜಾ. ಅವಾಗ ಅವರು ಹೇಳ್ಬೇಕು, ಏನು ಮಾರ ಕೋಡೆ ಕೆಲಸ ಬಂತು ನಿಂತು ಇನ್ನು ಏನು ಮಾರ ಆ ಥರ. ಓಕೆ, ಇವಾಗ ಎಲ್ಲೆಲ್ಲಿ ಎಲ್ಲ ಪ್ರೋಗ್ರಾಮಿಗೆ ನೀವು ಹೋಗಿದ್ದೀರಾ? ಅಂದರೆ ಕರಾವಳಿ ಬಿಟ್ಟು ಬೇರೆ ಕಡೆ ಹೋಗಿದ್ದೀರಾ ಈ ಥರ ಮಾಡಲಿಕ್ಕೆ, ಅಥವಾ ಬರೀ ಉಡುಪಿಯಲ್ಲಿ ಮಾತ್ರನಾ, ಮಂಗಳೂರಲ್ಲಿ ಕೊಟ್ಟಿದ್ದೀರಾ, ಅಥವಾ ಬೇರೆ ಜಿಲ್ಲೆಗಳಿಗೆ ಅಥವಾ ಹೋಗಿದ್ದೀರಾ, ಬೇರೆ ರಾಜ್ಯಗಳಿಗೆ ಹೋಗಿದ್ದೀರಾ, ಹೇಗೆ ಅಂತ? ಕುಮಟಾಕ್ಕೆ ಹೋಗಿದ್ದೇನೆ, ಕುಮಟಾ ಮತ್ತು ಕಾಸರಗೋಡು. ಮತ್ತು ಮೊನ್ನೆ ಒಂದು ಕಾಸರಗೋಡು ಹತ್ತಿರ ಒಂದು ಸಣ್ಣ ಮ್ಯಾಚ್ ಅಲ್ಲಿಗೆ ಕರೆದಿದ್ದಾರೆ. ಮತ್ತು ನೆಲ್ಯಾಡಿ ಆ ಸೈಡ್, ಧರ್ಮಸ್ಥಳ ಆ ಸೈಡ್, ವೇಣೂರು, ತುಂಬ ಕಡೆ ಹೋಗಿದೆ. ಮ್ಯಾಂಗ್ಳೂರಲ್ಲೆಲ್ಲ ಮತ್ತು ಕೆಸರಗದ್ದೆ ಅದೆಲ್ಲ. ಕೆಸರಲ್ಲಿ ಫುಲ್ ಕಂಪ್ಲೀಟ್ ಕಂಪ್ಲೀಟ್. ನಾವು ಬಂದರೆ ನಮ್ಮದ ಒಂದು ತಲೆಯಲ್ಲಿ ಒಂದು ಎಂತಾದರೂ ವೇಷ ಮಾಡಿಕೊಂಡು ಅದರಲ್ಲಿ ಪೆರಡೂರಲ್ಲಿ ಎಲ್ಲದರಲ್ಲಿ ಆ ಥರ. ಓಕೆ ಸರ್, ಕೊನೆಯದಾಗಿ ಚೇತು ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ಹೇಳೋದಿಷ್ಟೇ, ಚೇತು ಒಬ್ಬ ಒಳ್ಳೆಯ ಕಲಾವಿದ. ಅವನು ಮುಂಚೆ ತನ್ನ ಸ್ವಂತ ಖರ್ಚಿಂದ ಹೋಗ್ತಿದ್ದ ಮ್ಯಾಚ್ ಎಲ್ಲ ನೋಡಲಿಕ್ಕೆ. ಈಗ ಒಂದು ಒಳ್ಳೆಯ ಖುಷಿ ಅಂದರೆ ಅಟ್ಲೀಸ್ಟ್ ಅವನ ಒಂದು ಖರ್ಚಿನದ್ದು ಹಣ ಆದರೂ ಕೊಡ್ತಾರೆ. ನಾನು ಪಬ್ಲಿಕ್ಕಲ್ಲಿ ಹೇಳೋದಿಷ್ಟೇ, ಒಬ್ಬ ಕಲಾವಿದ ಇದ್ದಾನೆ ಅವನ ಹತ್ರ. ಅವನು ಹಾಸ್ಯ ಮಾಡ್ತಾನೆ. ಅವನನ್ನು ಬರೇ ಒಂದು ಹಾಸ್ಯಗಾರನಾಗಿ ನೋಡದೆ ಅವನಲ್ಲೂ ಕೂಡ ಒಬ್ಬ ಮನುಷ್ಯ ಇದ್ದಾನೆ, ಅವನಿಗೆ ಕೂಡ ಒಂದು ಸೀರಿಯಸ್ನೆಸ್ ಇದೆ ಅಂತ ಅಂದ್ಕೊಂಡು ಅವನಿಗೆ ಮುಂದಿನ ದಿನಗಳಲ್ಲಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ನನಗೆ ಈ ಉದ್ಘೋಷಣೆಗೆ ಒಂದು ಗಾಡ್ ಫಾದರ್ ಆಗಿ ನಮ್ಮ ಸ್ನೇಹಿತ ಅಧ್ಯಾಪಕರಾದಂಥ ನರೇಂದ್ರ ಕೃಷ್ಣ ನಾಯಕ್, ಹಾಗೆ ಒಳ್ಳೆ ಉದ್ಘೋಷಕರು ಚಿತ್ರಪಾಡಿ ಸತೀಶ್ ಚಂದ್ರ ಶೆಟ್ಟಿ ಅವರನ್ನು ನೆನೆಸಿಕೊಳ್ತೇನೆ. ಓಕೆ ಚೇತ್ ಅವರೇ, ನಿಮಗೆ ಇನ್ಮುಂದಿನ ದಿವಸಗಳಲ್ಲಿ ಯಾವ ಥರ ಸಪೋರ್ಟ್ ಸಿಗಬೇಕು, ನಾನು ಇನ್ನಷ್ಟು ಸಪೋರ್ಟಿಂದ ಮುಂದೆ ಬರ್ತೀನಿ ಅಂತ ಹೇಳಿದರೆ, ಎಲ್ಲರ ಸಪೋರ್ಟ್ ಇದ್ದರೆ ನನಗೆ ಮುಂದೆ ಬರೋಕ್ಕಾಗೋದು ಅಂತ. ಸೊ ನಿಮಗೆ ಯಾವ ಥರ ಸಪೋರ್ಟ್ ಬೇಕು, ಜನ ಯಾವ ಥರ ನಿಮಗೆ ಪ್ರೋತ್ಸಾಹ ಕೊಡಬೇಕು ಅಂತ? ಅದೇ ಪ್ರೋತ್ಸಾಹ. ಈಗ ಒಂದೊಂದು ರೀತಿಯಲ್ಲಿ ಕಾಮಿಡಿ ಆ ಥರದ್ದೆಲ್ಲ ಇದು ಮಾಡ್ತೇವೆ. ಮತ್ತು ಈಗ ಹೊಸತ್ತಾಗಿ ಒಂದು ರತನ್ ಅಂತ DJ ರತನ್ ಅಂತ ಇದ್ದಾರೆ, ಹೊಸ ಶೈಲಿಯಲ್ಲಿ ನಾನೊಂದು ಹಾಡು ಹೇಳಿ ಮತ್ತು ಮ್ಯಾಚಿಗೆ ಇನ್ವರ್ಟ್ ಮಾಡಿ ಅದು ನಾಳ್ದು ಮ್ಯಾಚಲ್ಲಿ ಇದಾಗ್ತದೆ, ರಿಲೀಸ್ ಆಗ್ತದೆ, ಆ ಥರದ್ದೆಲ್ಲ ಮಾಡ್ತಿದ್ದಾರೆ. ಆಗ ಒಂದು ಖುಷಿ ಆಗ್ತದೆ ನಮಗೆ ಸಹ. ಒಂದು ಈ ಥರ ನಾವು ಯಾರ ಆ ಥರ ಮತ್ತು ಯೂಟ್ಯೂಬ್ ಚಾನಲ್ ಅದೆಲ್ಲ ಈಗ ಹೊಸತ್ತು ನನ್ನದೆಂತ ಉಂಟು ಆ ಥರದ್ದೆಲ್ಲ ಪ್ರೋಗ್ರಾಮ್ ಎಲ್ಲ. ಓಕೆ ಸರ್, ಕೊನೆಯದಾಗಿ ನಿಮಗೆ ಹಾಬಿಗಳೇನೆಲ್ಲ ಇದೆ ಅಂತ, ಏನೆಲ್ಲ ಮಾಡ್ತೀರಾ ಫ್ರೀ ಟೈಮಲ್ಲಿ? ಹಾಸ್ಯ ಇದೆಲ್ಲ ಬಿಟ್ಟು ಏನು ಮಾಡ್ತೀರಾ ಅಂತ? ಮತ್ತು ನಮ್ಮದು ಕೆಲಸದ್ದು ರೆಗ್ಯುಲರ್, ಮತ್ತು ಮ್ಯಾಚಿ ಆಡ್ತೇನೆ, ಮತ್ತು ನಮ್ಮದು ಟಗ್ ಆಫರಲ್ಲಿ ಅಲ್ಲಿ ಹೋಗ್ತೇನೆ, ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ ಹತ್ರ ಅವರೊಟ್ಟಿಗೆ ಇರ್ತೇನೆ, ಮತ್ತು ಯಾವ ಸಹ ಒಂದು
ಕಷ್ಟಕಾಲ ಇರಲಿ ಅದು ಒಂದು ಒಳ್ಳೆಯ ಕೆಲಸ ಎಂತ ಮಾಡಲಿಕ್ಕೆ ಇದೆ ಆ ಥರಲ್ಲಿ ಎಲ್ಲ ಓಕೆ 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 ಥ್ಯಾಂಕ್ ಯು ಹುಲಿವೇಷ ಕೂಡ ಹಾಕಿದ್ರು. ಓಕೆ ಹೇಳಿದ್ರು ಅದನ್ನು. ಓಕೆ ಓಕೆ ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಬಂದು ಥ್ಯಾಂಕ್ ಯು ಚೇತನ್ ಅವರೇ, ಥ್ಯಾಂಕ್ ಯು ಉಪೇಂದ್ರ ಅವರೇ. ಇಲ್ಲಿ ತನಕ ಬಂದು ಸಾಕಷ್ಟು ವಿಷಯಗಳನ್ನು ಒಂದು ಹಂಚ್ಕೊಂಡ್ರಿ. ಯಾವ ಥರ ಒಬ್ಬ ಚಿಯರ್ ಬಾಯ್ ಆಗಿ ಜನರನ್ನ ರಂಜಿಸ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಚಿಯರ್ ಗರ್ಲ್ಸ್ ಆಗಿ ಎಂಜಾಯ್ ಮಾಡ್ಲಿಕ್ಕಾಗೋದು, ಬಾಯ್ಸ್ ಕೂಡ ಎಂಜಾಯ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಸಾಕಷ್ಟು ಒಂದು ರೀತಿಯಲ್ಲಿ ನೀವು ವರ್ಣಿಸಿದ್ರಿ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ವೀಕ್ಷಕರೇ, ಚೇತು ಅನ್ನುವಂಥ ಒಬ್ಬ ಯುವಕ ಈಗಾಗಲೇ ಚಿಯರ್ ಬಾಯ್ ಆಗಿ ಕರಾವಳಿಯಲ್ಲಿ ಮಿಂಚುತ್ತಿದ್ದಾರೆ. ಹಾಸ್ಯದ ಮೂಲಕ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿವಸಗಳಲ್ಲಿ ಚೇತನ್ಗೆ ಇನ್ನಷ್ಟು ಪ್ರೋತ್ಸಾಹದ ಜೊತೆಗೆ ಬೆಂಬಲವನ್ನ ಕೊಡಿ, ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದೇ ನಮ್ಮ ಆಶಯ. ಇದು ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.